ಶ್ಲೋಕ 1. ನಿತ್ಯ ಸಚ್ಚಿದಾನಂದ ರೂಪಿಯಾದ ಸರ್ವೋನ್ನತ ಪ್ರಭು ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. ಮೀನಿನ ಆಕಾರದ ಕುಂಡಲಗಳು ಅವನ ಕಿವಿಯಲ್ಲಿ ತೂಗುತ್ತಿವೆ. ಗೋಕುಲದ ದಿವ್ಯ ಕ್ಷೇತ್ರದಲ್ಲಿ ಅವನು ಶೋಭಿಸುತ್ತಿದ್ದಾನೆ. ತಾಯಿ ಯಶೋದೆಯು ಮೊಸರು ಕಡಿಯುತ್ತಿದ್ದ ಮಡಕೆಯನ್ನು ಒಡೆದು ನೇತು ಹಾಕಿದ್ದ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದ ತಪ್ಪಿಗಾಗಿ ಹೆದರಿ ತನ್ನನ್ನು ಕಟ್ಟಿ ಹಾಕಿದ್ದ ಮರದ ಒರಳಿನಿಂದ ಓಡಲೆತ್ನಿಸಿ ಹಿಂದಿನಿಂದ ಇನ್ನೂ ಬೇಗ ಓಡಿ ಬಂದ ಯಶೋದೆಯ ಕೈಗೆ ಅವನು ಸಿಕ್ಕನು. 2. ತಾಯಿಯ ಕೈಯಲ್ಲಿ ಬೆತ್ತವನ್ನು ಹಿಡಿದು ಅವನು ಮತ್ತೆ ಮತ್ತೆ ಅಳುತ್ತಿದ್ದಾನೆ. ತಾವರೆಯಂತಹ ಕೈಗಳಿಂದ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಿದ್ದಾನೆ. ಅವನ ಕಣ್ಣುಗಳಲ್ಲಿ ಹೆದರಿಕೆ ತುಂಬಿದೆ. ಶಂಖದಿಂದ 3 ರೇಖೆಗಳನ್ನೊಳಗೊಂಡಿರುವ ಅವನ ಕಂಠವನ್ನು ಅಲಂಕರಿಸಿರುವ ಮುತ್ತಿನ ಹಾರವು ಅವನು ಅಳುತ್ತಾ ವೇಗವಾಗಿ ಉಸಿರಾಡುತ್ತಿರುವ ಕಾರಣದಿಂದಾಗಿ ಅಲುಗಾಡುತ್ತಿದೆ. ಯಾರ ಹೊಟ್ಟೆಯನ್ನು ಹಗ್ಗದಿಂದಲ್ಲದೆ ತಾಯಿಯ ಶುದ್ಧ ಪ್ರೇಮದಿಂದ ಬಂಧಿಸಲಾಗಿದೆಯೋ ಆ ದಾಮೋದರನಿಗೆ ನಮಸ್ಕಾರ ಮಾಡುತ್ತೇನೆ. 3. ಇಂತಹ ಬಾಲಲೀಲೆಗಳಿಂದ ಅವನು ಗೋಕುಲದ ನಿವಾಸಿಗಳನ್ನು ಆನಂದ ಸಾಗರದಲ್ಲಿ ಮುಳುಗಿಸುತ್ತಿದ್ದಾನೆ. ತನ್ನ ಸರ್ವೋನ್ನತ ವೈಭವದ ಅರಿವಿನಲ್ಲಿ ತಲ್ಲೀನನಾಗಿರುವ ಭಕ್ತರಿಗೆ, ಯಾರು ಶುದ್ಧ ಪ್ರೇಮ ಭಕ್ತಿಯಿಂದ ಕೂಡಿದ್ದಾರೆಯೋ, ಯಾರು ಭಯ ಮತ್ತು ಗೌರವಗಳ ಎಲ್ಲ ಪರಿಕಲ್ಪನೆಗಳಿಂದ ಮುಕ್ತರಾಗಿದ್ದಾರೆಯೋ ಅಂತಹ ಭಕ್ತರು ಮಾತ್ರವೇ ತನ್ನನ್ನು ಗೆಲ್ಲಬಲ್ಲರು ಎಂಬುದನ್ನು ತೋರಿಸಿಕೊಡುತ್ತಿದ್ದಾನೆ. ಪ್ರಭು ದಾಮೋದರನಿಗೆ ಅಧಿಕವಾದ ಪ್ರೀತಿಯಿಂದ 100,000 ಸಾವಿರಾರು ಸಲ ನಮಸ್ಕಾರ ಮಾಡುತ್ತೇನೆ. 4. ಪ್ರಭು, ಸಮಸ್ತ ವರಗಳನ್ನು ಅನುಗ್ರಹಿಸಲು ನೀನು ಸಮರ್ಥನಾಗಿದ್ದರು ನಾನು ಸಾಯುಜ್ಯ ಮೋಕ್ಷವನ್ನಾಗಲಿ ಅತ್ಯುನ್ನತವಾದ ನಿತ್ಯ ವೈಕುಂಠ ವಾಸವನ್ನಾಗಲಿ ಅಥವಾ ಭಕ್ತಿಯ 9 ಬಗೆಗಳಿಂದ ಪಡೆಯಬಹುದಾದ ಬೇರೆ ಯಾವುದೇ ವರವನ್ನಾಗಲಿ ಬೇಡುವುದಿಲ್ಲ. ಪ್ರಭುವೇ, ವೃಂದಾವನದ ಬಾಲ ಗೋಪಾಲನ ನಿನ್ನ ಈ ದಿವ್ಯ ರೂಪವು ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ ಎಂದಷ್ಟು ಮಾತ್ರ ಬೇಡುತ್ತೇನೆ. ಹಾಗಲ್ಲದೆ ಬೇರೆ ಯಾವ ವರದಿಂದ ನನಗೆ ಏನೂ ಪ್ರಯೋಜನ. 5. ಪ್ರಭುವೇ, ಕೆಂಪು ಛಾಯೆಯಿಂದ ಕೂಡಿದ ಕರಿಗುಂಗುರುಗಳಿಂದ ಆವೃತವಾದ ನಿನ್ನ ಮುಖ ಕಮಲವನ್ನು ತಾಯಿ ಯಶೋದೆಯು ಮತ್ತೆ ಮತ್ತೆ ಚುಂಬಿಸುತ್ತಾಳೆ. ನಿನ್ನ ತುಟಿಗಳು ಬಿಂಬ ಫಲದಂತೆ ಕೆಂಪಾಗಿವೆ. ನಿನ್ನ ಮುಖ ಕಮಲದ ಈ ಸುಂದರ ದೃಶ್ಯವೇ ಸದಾ ನನ್ನ ಹೃದಯದಲ್ಲಿ ನೆಲೆಸಿರಲಿ. ಇತರ ಸಾವಿರಾರು ವರಗಳಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. 6. ದೇವೋತ್ತಮ ಪ್ರಭುವೆ, ನಿನಗೆ ನಮಸ್ಕರಿಸುತ್ತೇನೆ. ದಾಮೋದರನೇ, ಅನಂತನೇ, ವಿಷ್ಣುವೆ, ಒಡೆಯನೇ, ನನ್ನ ಪ್ರಿಯ ಪ್ರಭುವೆ, ನನ್ನ ಮೇಲೆ ಕೃಪೆ ತೋರಿಸು. ನಿನ್ನ ಈ ಕೃಪಾದೃಷ್ಟಿಯನ್ನು ಬೀರಿ ಪ್ರಾಪಂಚಿಕ ದುಃಖಗಳ ಸಾಗರದಲ್ಲಿ ಮುಳುಗಿ ಹೋಗಿರುವ ಈ ಅಜ್ಞಾನಿಯಾದ ಮೂರ್ಖನನ್ನು ಉದ್ಧರಿಸು. ನನ್ನ ದೃಷ್ಟಿಗೆ ಗೋಚರನಾಗು. 7. ಪ್ರಭು ದಾಮೋದರನೇ, ಕುಬೇರನ 2 ಮಕ್ಕಳಾದ ಮಣಿಗ್ರೀವ ಮತ್ತು ನಳಕುವರರನ್ನು ನಾರದ ಮುನಿಯ ಶಾಪದಿಂದ ನೀನು ಹಗ್ಗದಿಂದ ಒರಳಿಗೆ ಕಟ್ಟಲ್ಪಟ್ಟ ಮಗುವಿನ ರೂಪದಲ್ಲಿ ಬಿಡುಗಡೆ ಮಾಡಿದೆ ಮತ್ತು ಅವರನ್ನು ಮಹಾಭಕ್ತರನ್ನಾಗಿ ಮಾಡಿದೆ. ಅದೇ ರೀತಿಯಲ್ಲಿ ನಿನ್ನ ಪ್ರೇಮ ಭಕ್ತಿಯನ್ನು ನನಗೆ ನೀಡು. ಅದೊಂದಕ್ಕಾಗಿ ನಾನು ಹಂಬಲಿಸುತ್ತಿದ್ದೇನೆ. ನನಗೆ ಬೇರೆ ಯಾವುದೇ ಬಗೆಯ ಮೋಕ್ಷದ ಅಪೇಕ್ಷೆ ಇಲ್ಲ. 8. ಪ್ರಭು ದಾಮೋದರನೇ, ಮೊದಲು ನಿನ್ನ ಉದರವನ್ನು ಬಂಧಿಸಿರುವ ಪ್ರಕಾಶಮಾನವಾದ ಹಗ್ಗಕ್ಕೆ ವಂದಿಸುತ್ತೇನೆ. ಆಮೇಲೆ ಸಮಸ್ತ ವಿಶ್ವದ ಧಾಮವಾಗಿರುವ ನಿನ್ನ ದಿವ್ಯ ಉದರಕ್ಕೆ ನಮಸ್ಕಾರ ಮಾಡುತ್ತೇನೆ. ನಿನ್ನ ಪ್ರಿಯೆಯಾದ ಶ್ರೀಮತಿ ರಾಧಾರಾಣಿಗೆ ಮತ್ತು ಅನಂತ ಲೀಲೆಗಳನ್ನು ಮೆರೆಯುತ್ತಿರುವ ನಿನಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಶ್ರೀ ಶ್ರೀ ದಾಮೋದರ ಅಷ್ಟಕ್ಕಿ ಜೈ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಕೀರ್ತನೆ ಯಾರು ಮಾಡ್ತೀರಿ? ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ ಮಾಡ್ತೀರಾ? ಮಾತಾಜಿ, ಜಯ ರಾಧಾ ಮಾಧವ ಹೇಳ್ಬೇಕು ಮಾತಾಜಿ. ಹೌದೌದು. ಹರೇ ಕೃಷ್ಣ. ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿಧರಧಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಗಿರಿವರಧಾರಿ, ಯಶೋಧನಂದನ ಬ್ರಜಜನರಂದನ, ಯಶೋಧನಂದನ ಬ್ರಜಜನರಂದನ, ಯಶೋಧನಂದನ ಬ್ರಜಜನರಂದನ, ವೃಂದಾವನ ವನಚಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ, ಜಯ ರಾಧಾ ಮಾಧವ ಕುಂಜ ವಿಹಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ
हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम राम हरे हरे। हरे कृष्ण माता जी, हरे कृष्ण। ಹರೇ ಕೃಷ್ಣ ಮಾತಾಜಿ, ಪ್ರಣಾಮಗಳು ಮಾತಾಜಿ. ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. हरे कृष्ण प्रभु जी, ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಣಾಮಗಳು ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು. ಹರೇ ಕೃಷ್ಣ ಪ್ರಭುಜಿ, ನಿಮ್ಮ ಸ್ವರ ಕೇಳಿಗೆ ಬಹಳ ಇಷ್ಟ ಆಗ್ತದೆ. 2 ದಿವಸ ನೀವು ಇರ್ಲಿಲ್ಲ, ಬಹಳ ಬೇಜಾರಾಯ್ತು. ಎಲ್ಲ ನೀವೇ ಮುಂದುವರಿಸಿದ್ದೀರಾ ಭಾಗವತ ಅಧ್ಯಾಯನ. ಧನ್ಯವಾದಗಳು. ನಗು ಮುಖ ಇಲ್ಲ, ನೋಡ್ಬೇಕಿತ್ತು. ನಾನು ಪ್ರಭು ನಮ್ಮ ನಾಮನೀಶ್ ಪ್ರಭು ಜೊತೆಗೆ ಇಲ್ಲಿ ಬೆಂಗಳೂರು, ಎಂಟು ಕಾಲೇನು. ಹಾಗಾಗಿ ನನಗೆ ಬರ ಆಗ್ಲಿಲ್ಲ ನೆನೆ ಮೊನ್ನೆ. ಓಕೆ. ಓಂ ನಮೋ ಭಗವತೆ ದೇವಾಯ. ಓಂ ನಮೋ ವಾಸುದೇವಾಯ. ಭಗವತೆ ದೇವಾಯ. ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಮೋ ಭಗವತೆ ವಾಸುದೇವಾಯ. ವಾಯ್ಸ್ ಸರಿ ಇಲ್ವಾ? ವಾಯ್ಸ್ ಕ್ಲಿಯರ್ ಇಲ್ವಾ? ಕಟ್ ಆಗ್ತದೆ ಪ್ರಭುಜಿ, ಕಟ್ ಆಗ್ತದೆ. ಏನು ಬರೀ ಪಾತ್ರೆ ತಂದೆ? Intuit employs Hasna Puri as a senior product marketing manager. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹೇಗಿದೆ ಮಾತಾಜಿ ಈಗ? ಈಗ ಕ್ಲಿಯರ್ ಇದೆ ಪ್ರಭುಜಿ. ಶ್ರೀಮದ್ ಭಾಗವತ 4ನೇ ಸ್ಕಂದ, ಅಧ್ಯಾಯ 11, ಯುದ್ಧ ನಿಲುಗಡೆಗೆ ಸ್ವಯಂಭವ ಮನುವಿನ ಸಲಹೆ. ಶ್ಲೋಕ 22ರಿಂದ. ಕೇಚಿತ್ ಕರ್ಮ ವದಂತ್ಯೇನಂ, ಕೇಚಿತ್ ಕರ್ಮ ವದಂತ್ಯೇನಂ, ಸ್ವಭಾವಂ ಪರೇ ನೃಪ, ಸ್ವಭಾವಂ ಪರೇ ಭಾವಂ ಅಪರೇ ನೃಪ, ಸ್ವಭಾವಂ ಅಪರೇ ಏಕಾಲಂ ಪರೇ ದೈವಂ, ಏಕಾಲಂ ಪರೇ ದೈವಂ, ಏಕೆ ಕಾಲಂ ಪರೇ ದೈವಂ, ಏಕಾಲಂ ಪರೇ ದೈವಂ, ಪುಂಸಃ ಕಾಮಂ ಉತಾ ಪರೇ, ಪುಂಸಃ ಕಾಮಂ ಉತಾ ಪರೇ, ಕಾಮಂ ಉತಾ ಪರೇ, ಕಾಮಂ ಉತಾ ಪರೇ, ಕೇಚಿತ್ ಕರ್ಮ ವದಂತ್ಯೇನಂ, ಕರ್ಮ ವದಂತ್ಯೇನಂ, ಸ್ವಭಾವಂ ಅಪರೇ ನೃಪ, ಸ್ವಭಾವಂ ಅಪರೇ ನೃಪ, ಏಕೆ ಕಾಲಂ ಪರೇ ದೈವಂ, ಏಕಾಲಂ ಪರೇ ದೈವಂ, ಪುಂಸಃ ಕಾಮಮುತಾ ಪರೇ, ಪುಂಸಃ ಕಾಮಂ ಉತಾ ಪರೇ, ಕೇಚಿತ್ ಕರ್ಮ ವದಂತ್ಯೇನಂ, ಕರ್ಮ ವದಂತ್ಯೇನಂ, ಪರೇ ನೃಪ, ಸ್ವಭಾವಂ ಸ್ವಭಾವಂ ಅಪರೇ ನೃಪ, ಏಕೆ ಕಾಲಂ
ದೈವಂ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಮುತಾ ಪರೇ ಪುಂಸಃ ಪರೇ ಕರ್ಮ ವದಂತ್ಯೇನಂ ಕೇಚಿತ್ ಕರ್ಮ ವದಂತ್ಯೇನಂ ಸ್ವಭಾವಂ ಅಪರೇ ನೃಪ ಸ್ವಭಾವ ಪರೇ ಏ ಕಾಲಂ ಪರೇ ದೈವಂ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಮುತಾ ಪರೇ ಪುಂಸಃ ಒಬ್ಬರಾದ್ಮೇಲೆ ಒಬ್ಬರು ಓದಿ. ಕೇಚಿತ್ ಕರ್ಮ ವದಂತ್ಯೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಂ ಉತ ಪರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೇಚಿತ್ ಕರ್ಮ ವದನ್ಯೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಮುಪಾಪರೇ ಮುತಾಪರೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 22. ಕೇಚಿತ್ ಕರ್ಮ ವದಂತ್ಯೇನಂ ಸ್ವಭಾವಂ ಅಪರೇ ನೃಪಃ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಂ ಉತ ಅಪರೇ. ಹರೇ ಕೃಷ್ಣ ಪ್ರಭುಜಿ. ಕೇಚಿತ್ ಕರ್ಮ ವದಂತೈನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಮುತಾ ಪರೇ. ಹರೇ ಕೃಷ್ಣ ಪ್ರಭುಜಿ. ಕೇಚಿತ್ ಕರ್ಮ ವದಂತೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಮುತಾ ಪರೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಕೇಚಿತ್ ಕರ್ಮ ವದನೈನಂ ಸ್ವಭಾವಂ ಅಪರೇ ನೃಪ ಏಕಕಾಲಂ ಪರೇ ದೈವಂ ಪುಂಸ ಕಾಮಮುತಾ ಪರೇ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಕೇಚಿತ್ ಕರ್ಮ ವದಂತ್ಯೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಾ ಕಾಮಮುತಾ ಪರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಕೇಚಿತ್ ಕರ್ಮ ವದಂತೇನಂ ಸ್ವಭಾವಂ ಅಪರೇ ನೃಪ ಏಕೆ ಕಾಲಂ ಪರೇ ದೈವಂ ಪುಂಸಃ ಕಾಮಮುಪೌತಾ ಪರೇ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಶ್ಲೋಕ 22. ಕೇಚಿತ್ ಕರ್ಮ ವದಂತೇನಂ ಸ್ವಭಾವಮಪರೇ ರೂಪ ಏಕಕಾಲಂ ಪರೇ ದೈವಂ ಪುಂಸ ಕಾಮ ಮುತಾ ಪರೇ. ಕೇಚಿತ್ ಕೆಲವರು, ಕೇಚಿತ್ ಕೆಲವರು, ಕೆಲವರು, ಕರ್ಮ ಕಾಮ್ಯ ಕರ್ಮ, ಕರ್ಮ ಕಾಮ್ಯ ಕರ್ಮ, ವದಂತಿ ಎಂದು ವಿವರಿಸುತ್ತಾರೆ. ವದಂತಿ ಎಂದು ವಿವರಿಸುತ್ತಾರೆ. ಏನಂ ಅದನ್ನು, ಏನಂ ಅದನ್ನು, ಸ್ವಭಾವಂ ಸ್ವಭಾವ, ಸ್ವಭಾವಂ ಸ್ವಭಾವ, ಅಪರೇ ಅಪರೇ ನೃಪ ಎಲೆ ನನ್ನ ಪ್ರಿಯ ಧ್ರುವರಾಜ, ನೃಪ ಎಲೈ ನನ್ನ ಪ್ರಿಯ ಧ್ರುವರಾಜನೇ, ದೈವಂ ವಿಧಿ, ದೈವಂ ಕೆಲವರು, ಏಕೆ ಕೆಲವರು, ಏಕೆ ಕೆಲವರು, ಏಕೆ ಕೆಲವರು, ಕಾಲಂ ಕಾಲ, ಕಾಲಂ ಕಾಲ, ಪರೇ ಪರೇ ಇತರರು, ದೈವಂ ವಿಧಿ, ದೈವಂ ವಿಧಿ, ಪುಂಸಃ ಜೀವಿಗಳ, ಜೀವಿಗಳ, ಕಾಮಂ ಆಸೆ, ಕಾಮಂ ಆಸೆ, ಉತ ಕೂಡ, ಉತ ಕೂಡ, ಅಪರೇ ಇನ್ನು ಕೆಲವರು, ಅಪರೇ ಕೆಲವರು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜೈ. ವಿವಿಧ ಜೀವನಗಳಲ್ಲಿರುವ ಹಾಗೂ ಆ ಜೀವಿಗಳ ಸುಖ ದುಃಖಗಳಲ್ಲಿರುವ ಅಂತರವು ಕರ್ಮದ ಫಲ ಎಂದು ಕೆಲವರು ವಿವರಿಸುತ್ತಾರೆ. ಮತ್ತೆ ಕೆಲವರು ಅದು ಪ್ರಕೃತಿಯಿಂದ ಆಗುವುದೆಂದು, ಇತರರು ಕಾಲದಿಂದ ಅದು ಉಂಟಾಗುವುದೆಂದು,
ಮತ್ತಿತರರು ಅದು ಹಣೆಯ ಬರದಿಂದ ಆಗುವುದೆಂದು, ಮತ್ತು ಹಲವರು ಅದು ಕಾಮದಿಂದ ಆಗುವುದೆಂದು ಹೇಳುತ್ತಾರೆ. ವಿವಿಧ ಜೀವನಗಳಲ್ಲಿರುವ ಹಾಗೂ ವಿವಿಧ ಜೀವನಗಳಲ್ಲಿ ಇರುವ ಹಾಗೂ ಆ ದುಃಖಗಳಲ್ಲಿರುವ ಅಂತರವು ಆ ಜೀವಿಗಳ ಸುಖ ದುಃಖಗಳಲ್ಲಿರುವ ಅಂತರವು ಕರ್ಮದ ಫಲ ಎಂದು ಕೆಲವರು ವಿವರಿಸುತ್ತಾರೆ. ಕರ್ಮದ ಫಲ ಎಂದು ಕೆಲವರು ವಿವರಿಸುತ್ತಾರೆ. ಮತ್ತೆ ಕೆಲವರು ಅದು ಪ್ರಕೃತಿಯಿಂದ ಆಗುವುದೆಂದರೂ, ಮತ್ತೆ ಕೆಲವರು ಅದು ಪ್ರಕೃತಿಯಿಂದ ಆಗುವುದೆಂದು, ಇತರರು ಕಾಲದಿಂದ ಅದು ಉಂಟಾಗುವುದೆಂದು, ಇತರರು ಕಾಲದಿಂದ ಅದು ಉಂಟಾಗುವುದೆಂದು, ಮತ್ತಿತರರು ಅದು ಹಣೆಯ ಬರದಿಂದ ಆಗುವುದೆಂದು, ಮತ್ತಿತರರು ಅದು ಹಣೆಯ ಬರಹದಿಂದ ಆಗುವುದೆಂದು, ಮತ್ತು ಹಲವರು ಅದು ಕಾಮದಿಂದ ಆಗುವುದೆಂದು ಹೇಳುತ್ತಾರೆ. ಮತ್ತೆ ಹಲವರು ಅದು ಕಾಮದಿಂದ ಆಗುವುದೆಂದು ಹೇಳುತ್ತಾರೆ. ಲೀಲಾಧರ್ ಪ್ರಭುಜಿ. ಲೀಲಾಮಯಿ ಗಿರಿಧರ್ ದಾಸ್ ಪ್ರಭುಜಿ ಓದಿ. ಮಧುಮಯಿ ಮಾತಾಜಿ ಓದಿ. ಮುರಳೀಧರ್ ಪ್ರಭುಜಿ. ಹರೇ ಕೃಷ್ಣ. ಮುರಳೀಧರ್ ಪ್ರಭುಜಿ, ನಾನು ಕರೆಯುವುದು ಕೇಳ್ತದಲ್ಲ? ಕೇಳ್ತದೆ ಮಾತಾಜಿ. ಓಕೆ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ. ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಅನೇಕ ಪ್ರಕಾರವಾದ ದಾರ್ಶನಿಕರಿದ್ದಾರೆ. ಮೀಮಾಂಸಕರು, ನಾಸ್ತಿಕರು, ಖಗೋಳ ಶಾಸ್ತ್ರಜ್ಞರು, ಕಾಮ ಪ್ರಾಧಾನ್ಯವಾದಿಗಳು ಮತ್ತು ಇನ್ನೂ ಎಷ್ಟೋ ಇತರ ವರ್ಗಗಳ ಮಾನಸಿಕ ಊಹಾಕರ್ತರು. ವಾಸ್ತವವಾದ ನಿರ್ಣಯವೇನೆಂದರೆ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ ಮಾತಾಜಿ, ನಂದು 2 ಡಿವೈಸ್ ಇಲ್ಲ, ಒಂದೇ ಡಿವೈಸ್ ಅಲ್ಲೇ ನಾನು ಬೇರೆ ಯಾರ್ದಾದ್ರೂ 2 ಡಿವೈಸ್ ಇದ್ರೆ ಒಂದು ಡಿವೈಸ್ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡಿದೀನಿ ಮಾತಾಜಿ. ಓಕೆ. ಹರೇ ಕೃಷ್ಣ. ಓದಿ ಮಾತಾಜಿ. ವಾಸ್ತವವಾದ ನಿರ್ಣಯವೇನೆಂದರೆ ಈ ಭೌತಿಕ ಜಗತ್ತಿನಲ್ಲಿ ನಾನಾ ವಿಧವಾದ ಜೀವನದಲ್ಲಿ ನಮ್ಮನ್ನು ಕಟ್ಟಿ ಹಾಕುವುದು ನಾವು ಮಾಡುವ ಕೆಲಸವೇ ಆಗಿದೆ. ಈ ನಾನಾ ವಿಧಗಳು ಹೇಗೆ ಉದ್ಭವಿಸಿವೆ ಎನ್ನುವುದನ್ನು ವೇದಗಳಲ್ಲಿ ವಿವರಿಸಲಾಗಿದೆ. ಅದಕ್ಕೆ ಕಾರಣ ಜೀವಿಯ ಆಕಾಂಕ್ಷೆ. ಜೀವಿ ಒಂದು ನಿರ್ಜೀವ ಕಲ್ಲಲ್ಲ, ಅವನಿಗೆ ನಾನಾ ಪ್ರಕಾರವಾದ ಕಾಮವಿದೆ. ಕಾಮೋಕರ್ಷಿತ್ ಎಂದು ವೇದಗಳು ಹೇಳುತ್ತವೆ. ಬೆಂಕಿಯ ಕಿಡಿಗಳಂತೆ ಮೂಲತಃ ಜೀವಿಗಳು ಭಗವಂತನ ಅಂಶಗಳು. ಆದರೆ ಪ್ರಕೃತಿಯ ಮೇಲೆ ಪ್ರಭುತ್ವವನ್ನು ಸಾಧಿಸುವ ಆಸೆಯಿಂದ ಆಕರ್ಷಿತರಾಗಿ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದಾರೆ. ಇದು ಸತ್ಯ. ಪ್ರತಿಯೊಬ್ಬ ಜೀವಿಯು ತನ್ನ ಶಕ್ತಿ ಮೀರಿ ಭೌತಿಕ ಸಂಪತ್ತುಗಳ ಮೇಲೆ ಪ್ರಭುತ್ವವನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದಾನೆ. ಈ ಕಾಮ ಅಥವಾ ಆಶೆಯನ್ನು ನಾಶಪಡಿಸಲು ಸಾಧ್ಯವಿಲ್ಲ. ಜೀವಿಯು ತನ್ನ ಆಶೆಗಳನ್ನೆಲ್ಲ ತ್ಯಜಿಸಿದರೆ ಇದಾಯ್ತು, ಮತ್ತೆ ವಿಮುಕ್ತನಾಗುತ್ತಾನೆ. ಮಾತಾಜಿ ಇದು ಸರಿಯಾಗಿ ಬರ್ತದೆ ಸ್ಲೈಡ್ ಮೇಲೆ ಪೂರ್ತಿ ಕಾಣಿಸ್ತಾ ಇಲ್ಲ. ಈಗ ಕಾಣ್ತದಲ್ಲ? ಅವನು ಮತ್ತೆ ಇಲ್ಲ ಮಾತಾಜಿ, ಅರ್ಧ ಕಾಣಿಸ್ತಾ ಇದೆ, ಅರ್ಧ ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತಾ ಇದೆ. ಈ ಕಡೆ ಕಾಣಿಸ್ತಾ ಇಲ್ಲ, ಆ ಕಡೆ ಇವಾಗ ಕಾಣಿಸ್ತಾ ಇದೆ ಮಾತಾಜಿ. ಇವಾಗ ಕಾಣ್ತಾ ಇದೆ. ತ್ಯಜಿಸಿದರೆ ಅವನು ಮತ್ತೆ ವಿಮುಕ್ತನಾಗುತ್ತಾನೆ ಎಂದು ಹೇಳುವ ಕೆಲವರು ದಾರ್ಶನಿಕರಿದ್ದಾರೆ. ಆದರೆ ಆಸೆಯನ್ನು ತ್ಯಜಿಸುವುದು ಸಾಧ್ಯವೇ ಇಲ್ಲ, ಏಕೆಂದರೆ ಆಸೆ ಜೀವಿಯ ಅಷ್ಟಿದೆ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ ಮೇಲೆ ಮಾಡ್ತಾರೆ. ಸ್ಕ್ರೀನ್ ಹೋಯ್ತು ಪ್ರಭುಜಿ. ಓದಿ. ಈಗ ಬಂತಲ್ಲ ಸ್ಕ್ರೀನ್. ಒಂದು ಕ್ಷಣ ಅದ್ಮೇಲೆ ಇರುತ್ತೆ. ಒಂದು ಕ್ಷಣ ಆಸೆಗಳಿಲ್ಲದೆ ಇದ್ದರೆ ಜೀವಿ ಒಂದು ಜಡ ಕಲ್ಲಿನಂತಾಗುತ್ತಿತ್ತು. ಆದ್ದರಿಂದ ಶೀಲ ನರೋತ್ತಮ ದಾಸ ಠಾಕೂರರು ಮಾನವನು ದೇವೋತ್ತಮ ಪರಮಪುರುಷ ಸೇವೆಯಲ್ಲಿ ತನ್ನ ಆಸೆಯನ್ನು ತಿರುಗಿಸಬೇಕೆಂದು ಉಪದೇಶಿಸುತ್ತಾರೆ. ಆಗ ಆಸೆ ಪರಿಶುದ್ಧವಾಗುತ್ತದೆ.
ಆಸೆಗಳು ಪರಿಶುದ್ಧವಾದಾಗ ಜೀವಿಯು ಸಮಸ್ತ ಭೌತಿಕ ಕಲ್ಮಶದಿಂದ ವಿಮುಕ್ತನಾಗುತ್ತಾನೆ. ಇಲ್ಲಿ ಸಿದ್ಧಾಂತವೇನೆಂದರೆ ಜೀವನದಲ್ಲಿ ಹಾಗೂ ಜೀವಿಗಳ ನಲಿವುಗಳಲ್ಲಿರುವ ವೈವಿಧ್ಯತೆಯನ್ನು ವಿವರಿಸಲು ವಿಭಿನ್ನ ದಾರ್ಶನಿಕರು ನೀಡಿರುವ ವಾದಗಳೆಲ್ಲ ಸಮರ್ಪಣೆಯಾಗಿವೆ. ಸರಿಯಾದ ವಿವರಣೆ ಏನೆಂದರೆ ನಾವು ಭಗವಂತನ ನಿತ್ಯ ಸೇವಕರು. ಈ ಸಂಬಂಧವನ್ನು ಮರೆತ ಕೂಡಲೇ ನಾವು ಈ ಭೌತಿಕ ಪ್ರಪಂಚದೊಳಕ್ಕೆ ಎಸೆಯಲ್ಪಡುತ್ತೇವೆ. ಅಲ್ಲಿ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಿ ಅವುಗಳ ಫಲವಾಗಿ ಸುಖಿಸುತ್ತೇವೆ ಅಥವಾ ದುಃಖಿಸುತ್ತೇವೆ. ಆಸೆಯಿಂದ ನಾವು ಈ ಭೌತಿಕ ಪ್ರಪಂಚದೊಳಕ್ಕೆ ಸೆಳೆಯಲ್ಪಡುತ್ತೇವೆ. ಆ ಆಸೆ ನಾವು ಪರಿಶುದ್ಧಗೊಳಿಸಿ ಭಗವಂತನ ಭಕ್ತಿ ಸೇವೆಯಲ್ಲಿ ಉಪಯೋಗಿಸಬೇಕು. ಆಗ ವಿಭಿನ್ನ ರೂಪ ಹಾಗೂ ಸ್ಥಿತಿಗಳಲ್ಲಿ ಈ ವಿಶ್ವದಲ್ಲಿ ಅಲೆದಾಡುವ ನಮ್ಮ ರೋಗ ಕೊನೆಗೊಳ್ಳುತ್ತದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೇಚಿತ್ ಕರ್ಮ ವದಂತೀನಂ ಸ್ವಭಾವಂ ಅಪರೇ ನೃಪ, ಏಕೆ ಕಾಲಂ ಪರೇ ದೈವಂ ಪುಂಸ ಕಾಮಂ ಉತಾಪರೆ. ವಿವಿಧ ಜೀವನಗಳಲ್ಲಿರುವ ಹಾಗೂ ಆ ಜೀವಿಗಳ ಸುಖ ದುಃಖಗಳಲ್ಲಿರುವ ಅಂತರವು ಕರ್ಮದ ಫಲ ಎಂದು ಕೆಲವರು ವಿವರಿಸುತ್ತಾರೆ. ಮತ್ತೆ ಕೆಲವರು ಅದು ಪ್ರಕೃತಿಯಿಂದ ಆಗಿರುವುದೆಂದು, ಇತರರು ಕಾಲದಿಂದ ಅದು ಉಂಟಾಗುವುದೆಂದು, ಮತ್ತಿತರರು ಅದು ಹಣೆಯ ಬರೆಯದಿಂದ ಆಗುವುದೆಂದು, ಮತ್ತು ಹಲವರು ಅದು ಕಾಮದಿಂದ ಆಗುವುದೆಂದು ಹೇಳುತ್ತಾರೆ. ಸೊ ಹೀಗೆ ಸ್ವಯಂಭೂಮನು ಒಂದ್ ನಿಮಿಷ. ಸಾರಿ, ಅಡಚಣೆಗಾಗಿ ಕ್ಷಮಿಸಿ. ಸೊ ಹೀಗೆ ಸ್ವಯಂಭೂಮನು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜರಿಗೆ ಈ ಯುದ್ಧವನ್ನು ನಿಲ್ಲಿಸು, ಹಿಂಸೆಯನ್ನು ನಿಲ್ಲಿಸು ಅಂತ ಅವರು ಉಪದೇಶಿಸ್ತಿದ್ದಾರೆ. ಆ ಉಪದೇಶ ಮಾಡೋದ್ರಲ್ಲಿ ಈಗ ಅವರು ತತ್ವವನ್ನು ಸರಿಯಾದ ರೀತಿಯಲ್ಲಿ ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಮಾಡ್ತಾ ಇವಾಗ ಧ್ರುವ ಮಹಾರಾಜನು ಅನ್ಕೊಳ್ತಾ ಇರ್ಬೋದು, ನನ್ನ ತಮ್ಮನಿಗೆ ಈ ರೀತಿಯ ಅನ್ಯಾಯ, ಈ ರೀತಿಯ ಧರ್ಮ, ಇದೇ ರೀತಿ ಮೋಸದಿಂದ ಅವನ ಅಂತ್ಯ ಆದದ್ದು, ಮರಣ ಆದದ್ದು. ಸೊ ಹೀಗೆ ಕಾರಣಗಳಿದೆ. ಸೊ ಹೀಗೆ ಬೇರೆ ಬೇರೆ ಕಾರಣಗಳು ಹೇಳ್ಬೋದು. ಸೊ ಹಾಗೆ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ದೃಷ್ಟಿಕೋನದಿಂದ ಅವ್ರು ಹೇಳ್ಬೋದು, ಹೇಗೆ ಹೇಳ್ಬೋದು ಅಂತ ಅದರ ಒಂದು ಡಿಸ್ಕಷನ್, ಅದರ ಒಂದು ಇದು ನಡೀತಾ ಇದೆ. ಸೊ ಒಂದು ಉದಾಹರಣೆ ನಿಮ್ಗೆಲ್ಲ ಗೊತ್ತಿರೋದು, ಸಾಮಾನ್ಯವಾಗಿ ಕೇಳಿರ್ತೀವಿ ಕತೆ. ನಾವು ಚಿಕ್ಕ ಮಕ್ಕಳದ್ದಾಗ ಈ ಕಥೆಯನ್ನು ನಾವು ಕೇಳಿದ್ದೇವೆ. ಏನ್ ಹೇಳ್ತಾ ಇರೋದು, ಒಂದು ಆನೆ, ದೊಡ್ಡ ಆನೆ ಇದೆ. ಆ ದೊಡ್ಡ ಆನೆ ಅದನ್ನು 6 ಜನ ಕುರುಡರು ಅವರು ಅವರವರ ದೃಷ್ಟಿಯಿಂದ ಅವ್ರು ನೋಡ್ತಾರೆ. ಆ ದೃಷ್ಟಿಯಿಂದ ಅವ್ರು ಕಣ್ ಕಾಣೋದಿಲ್ಲ. ಅವ್ರಿಗೆ ಕುರುಡರಾಗಿ ಕಾಣೋದ್ರಿಂದ ಒಬ್ಬ ಕುರುಡ ಏನ್ ಮಾಡ್ತಾನೆ, ಅವನು ಮುಂದೆ ಬಂದು ಆನೆಯ ಸೊಂಡಲನ್ನು ಸ್ಪರ್ಶಿಸ್ತಾನೆ. ಆನೆ ಸೊಂಡಲನ್ನು ಸ್ಪರ್ಶಿಸಿದ ತಕ್ಷಣವೇ ಅವನಿಗೆ ಇದೇನಿದು, ಇದು ಹೀಗಿದೆ, ಇದು ಒಂಥರ ಹಾವಿನ ತರ ಅನ್ಸುತ್ತೆ ಎಕ್ಸಾಕ್ಟ್ ನಾನು ಮರ್ತಿದ್ದೇನೆ, ಸ್ವಲ್ಪ ಆ ರೀತಿ ವಿವರಣೆ. ಅವನಿಗೆ ಒಂದು ಹಾವು ತರಾನೇ ಅನ್ಸುತ್ತೆ. ಆ ಸೊಂಡಲು ತುಂಬಾ ದೊಡ್ಡದಾಗುತ್ತೆ.
ಸೊ ಇನ್ನೊಬ್ಬ ವ್ಯಕ್ತಿ ಅದರ ಪಕ್ಕದಲ್ಲಿ ಸೊಂಡಲ್ ಪಕ್ಕದಲ್ಲಿ ಆಗಿರುತ್ತೆ, ಅದಕ್ಕೆ ದಂತಗಳಿರ್ತವೆ. ಅದನ್ನ ನೋಡಿ ಅದರ ಕಡೆ ಚೂಪಾಗಿರೋದನ್ನು ನೋಡಿ ಅವನು ಮೋಸ್ಟ್ಲಿ ಇದೊಂದು ಒಂದು ಏನದು ಚಾಕು, ದೊಡ್ಡ ಒಂದು ಖಡ್ಗ ಏನು ಅಂತ ಹೇಳ್ಕೊಳ್ತಾನೆ. ಸೊ ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಹಿಂದೆ ಅದರ ಕಿವಿಗಳನ್ನ, ಆನೆಯ ಕಿವಿಗಳು ಅದು ಹೀಗೆ ಆಗಿ ಅದು ಆಲಿಸ್ತಾ ಇರ್ತದೆ. ಅದನ್ನ ನೋಡಿ ಇದೊಂದು ಏನೋ ಒಂದು ಪಂಕ, ಒಂದು ಫ್ಯಾನ್ ನಾವು ಉಪಯೋಗ ಇದು ಮಾಡ್ತೀವಿ, ಇಲ್ಲಿ ಕಾಳಿಗೆ ಬೀಸ್ತೀವಿ, ಆತರ ಬೀಸೋ ಇದೆ. ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಒಂದು ಕಾಲ್ಗಳನ್ನ ನೋಡ್ತಾನೆ, ಕಾಲ್ಗಳು ಕಂಬ ತರ ಇದೆ ಇದಕ್ಕೆ ಆನೆಗೆ, ಅಷ್ಟು ಬಲಿಷ್ಠವಾಗಿದೆ. ಅವನು ಏನೋ ಇದು ಕಂಬ ಇರ್ಬೇಕು, ಯಾವ್ದು ಇದು ಅಂತ ಹೇಳ್ತಾನೆ. ಸೊ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ರೀತಿ ಹಿಂದೆ ಅದೇನೊಂದು ಹಗ್ಗ ಅಂತಾನ, ಅದರ ಒಂದು ಬಾಲ ಅನ್ನೋಕೆ ಅದಕ್ಕೆ ಹಗ್ಗ ಅಂತಾನೋ ಅಂದ್ರೆ ಇಲ್ಲಿ ಏನಂತ ಹೇಳೋದು ವಿಷಯ. ಪ್ರತಿಯೊಬ್ಬರು ಕುರುಡರು ಅವರವರ ರೀತಿಯಲ್ಲಿ ಅವರವರು ಬೇರೆ ಬೇರೆ ಭಾಗವನ್ನು ನೋಡಿ ಅರ್ಥ ಮಾಡ್ಕೊಂಡು ಅವರು ಒಂದು ನಿರ್ಣಯ. ಸೊ ಅದೇ ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನಾವೆಲ್ಲರೂ ಕೂಡ ಕುರುಡರೇ. ಕಣ್ಣಿರ್ಬೋದು ನಮ್ಗೆ, ಬಹುತೇಕ ಕಣ್ಣುಗಳಿದೆ ನಮ್ಗೆ, ಆದ್ರೆ ಈ ಚಕ್ಷುಗಳು ಇದು ಆಕ್ಚುಲಿ ಇದು ಕುರುಡ. ಇದರಿಂದ ಏನ್ ಕಾಣುತ್ತೆ ನಮ್ಗೆ ಈ ನಮ್ಮ ಮುಂದೆನೆ ಹತ್ತಿರದಲ್ಲೇ ಇದೆ, ಏನಿದೆ ನಮ್ಮ ಇದಿದೆ, ರೆಪ್ಪೆಗಳಿದೆ, ಕಾಣೋದಿಲ್ಲ, ತುಂಬಾ ಹತ್ತಿರದಲ್ಲಿದೆ. ಅದರಿಂದ ನನ್ನ ಕಣ್ಣಿರೋದು, ಆದ್ರೆ ಅದು ಕಾಣೋದಿಲ್ಲ. ನನ್ನ ಪಕ್ಕದಲ್ಲಿ ಹತ್ತಿರದಲ್ಲಿ ತುಂಬಾ ದೂರದಲ್ಲಿ ವಸ್ತು ಕೂಡ ಕಾಣೋದಿಲ್ಲ. ಸೊ ನಾನು ನೋಡಿದ್ರೆ ಸೂರ್ಯನ ನೋಡಿದ್ರೆ ಸೂರ್ಯ ಇಷ್ಟು ದೊಡ್ಡದು, ಅದು ಕೇವಲ ಒಂದು ನನ್ನ 2 ಬೆರಳುಗಳಲ್ಲಿ ಮಧ್ಯ ಬರುತ್ತೆ, ಅದು ಅಷ್ಟೇ ಸೂರ್ಯ. ಆದ್ರೆ ಸೂರ್ಯ ಅಷ್ಟೇ ಚಿಕ್ಕದ. ಸೂರ್ಯ ಈ ವಿಜ್ಞಾನಿಗಳು ಹೇಳೋದು 14,000 ಪಟ್ಟು ಅಂತ ಹೇಳ್ತಾರೆ ಭೂಮಿಗಿಂತ, ಅವರ ಒಂದು ಲೆಕ್ಕಾಚಾರದಲ್ಲಿ. ಸೆನಿವೆ ಇದೆ, ಸೂರ್ಯ ತುಂಬಾ ದೊಡ್ಡದು. ಆದ್ರೆ ನಮ್ಮ ಕಣ್ಣುಗಳಿಂದ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆಗೋದಿಲ್ಲ, ಅದನ್ನ ಆ ದೃಷ್ಟಿಯಿಂದ ಅದರ ಜ್ಞಾನವನ್ನು ಪಡಿಲಿಕ್ಕೆ ಆಗೋದಿಲ್ಲ. ಸೊ ಅದೇ ರೀತಿಯಲ್ಲಿ ಈಗ ಇಲ್ಲಿ ಆಧ್ಯಾತ್ಮಿಕವಾಗಿ ನೋಡಿದ್ರೆ ನಾವೆಲ್ಲರೂ ಕೂಡ ಕುರುಡರೇ. ಅಂದಾಯಥಾಂದೈರ್ ಉಪನೀಯಮಾನ ತೇಪೀಶ ತಂತ್ರ ಉರುಧಾಮ್ನಿ ಬದ್ಧ. ಭಗವಂತನ ಈ ಪ್ರಕೃತಿ ನಿಯಮಗಳಲ್ಲಿ ನಾವೆಲ್ಲ ಕಟ್ಟಿ ಹಾಕೊಂಡಿದ್ದೀವಿ. ನಾವೀಗ ಆ ಕಟ್ಟಿ ಹಾಕೊಂಡು ನಮಗೆ ಹೇಗೆ ಜಗತ್ತು ನಡೀತಾ ಇದೆ, ಹೇಗೆ ಪ್ರಕೃತಿ ನಡೀತಾ ಇದೆ, ಏನು ಕಾರಣಗಳು ಗೊತ್ತಾಗೋದಿಲ್ಲ. ಭಗವದ್ಗೀತೆಯಲ್ಲೂ ಕೃಷ್ಣ 18ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಹೇಳೋದು ಕಾರಣಗಳು ಅಂದ್ರೆ, ಭಗವಂತನ ಹೇಳ್ತಾನೆ 5 ಕಾರಣಗಳು ಪ್ರತಿಯೊಂದು ಕಾರ್ಯಕ್ಕೆ ಅಂತ ಕೂಡ ಹೇಳ್ತಾನೆ. ಯಾವ್ದು ಕಾರ್ಯ ಸಾಧ್ಯ ಆಗ್ಬೇಕಂದ್ರೆ ಅಲ್ಲಿ ಭಗವಂತನ ಹೇಳೋದು ಅಧಿಷ್ಠಾನಂ ತಥಾ ಕರ್ತ ಕರಣಂ ಚ ಪೃಥಗ್ವಿಧಂ ವಿವಿಧಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಭಗವಂತನು 5 ಕಾರಣಗಳು ಎಲ್ಲ ಕಾರ್ಯ ಆಗೋದಕ್ಕೆ. ಒಂದು ಸ್ಥಳ, ಒಂದು ನಮಗೆ ಬೇಕಾದ ಇಂದ್ರಿಯಗಳು, ಮತ್ತೆ ಸ್ಥಳ, ವ್ಯಕ್ತಿ, ಕರ್ತ ಅಂದ್ರೆ ವ್ಯಕ್ತಿ, ಅಧಿಷ್ಠಾನಂ ಅಂದ್ರೆ ಸ್ಥಳ, ಕರಣಂ ಅಂದ್ರೆ ಸಾಧನ, ಇಂದ್ರಿಯಗಳು, ವಸ್ತುಗಳು, ಮತ್ತೆ ನಾವು ಕೆಲಸ ಮಾಡೋಕೆ ನಮ್ಮ ಒಂದು ಪ್ರಯತ್ನ, ದೈವ ಅಂದ್ರೆ ಆಕ್ಚುಲಿ ಪರಮಾತ್ಮ, ಅವನ ಒಂದು ಸ್ಯಾಂಕ್ಷನ್. ಇದು ಕಾರಣಗಳು ಅಂತ ಕೂಡ ಹೇಳ್ತಾರೆ. ಸೊ ಹಾಗೆ ಒಂದು ಕರ್ಮ, ನಾವು ಮಾಡೋ ಚಟುವಟಿಕೆಯಿಂದ ನಮ್ಗೆ ಪ್ರತಿಕ್ರಿಯೆ ಬರೋದು ಚಟುವಟಿಕೆ ಕರ್ಮ. ಇಲ್ಲ ಅಂದ್ರೆ ಕಾಲದಲ್ಲಿ ಎಲ್ಲ ಆಗುತ್ತೆ, ಒಂದ್ಸಲ ಹೇಳ್ತೀವಿ ಅಯ್ಯೋ ಇದೇನ್ ಮಾಡೋದಪ್ಪ, ಇದು ಕಲಿಯುಗ, ಇದು ಕಲೆಯ ದೋಷ ನಿಡೆ ರಾಜನ್ ಅಸ್ತಿ ಏಕೋ ಗುಣ ಕೀರ್ತನೆ. ಸೊ ಹೀಗೆ ನಾವು ಕಲಿಯುಗ, ಇದು ಕಲಿಯುಗದ ಸ್ವಭಾವ, ಏನ್ ಮಾಡೋದು, ಕಲಿಯುಗ ಸಮಯ ಆಗಿದೆ, ಟೈಮ್ ಆಗಿದೆ, ಏನ್ ಮಾಡೋದು, ಇದು ಕೆಟ್ಟ ಸಮಯ. ಸೊ ಇಲ್ಲಾಂದ್ರೆ ಇವ್ರ ಹತ್ರ ಹೋಗ್ತೀವಿ, ನೀವು ಯಾರು ಜ್ಯೋತಿಷ್ಯರ ಹತ್ರ ಹೋಗ್ತೀರಾ? ಏನೋ ನಾನಷ್ಟು ನನಗೆ ಮೊದ್ಲಿಂದಾನು ಹೋಗಿಲ್ಲ, ಕೃಷ್ಣ ಕೃಪೆ. ಸೊ ಈ ಜ್ಯೋತಿಷ್ಯರು ಅವರು ಹೇಳ್ತಾರು, ಇಲ್ಲ ಈಗ ಶನಿ ಇದು ನಿಮ್ ಮೇಲೆ ಪ್ರಭಾವ ಬಿದ್ದೋಗಿದೆ ನಿಮ್ಗೆ. ಸೊ ಆ ಶನಿ ಪ್ರಭಾವ ಇರೋದ್ರಿಂದ 7 ವರ್ಷ ನಿಮ್ಗೆ ಸರಿ, ಅವರು ಈ ಶುಕ್ರ ಮನೇಲಿದೆ, ಈ ಬುಧ ಮನೇಲಿದೆ, ಇನ್ನೊಂದ್ ಏನೇನೋ ಇರೋರು ಹೇಳ್ಬೋದು ಅವ್ರು ನಿಮ್ಗೆ. ಸೊ ಅವ್ರ ಕಾರಣದಲ್ಲಿ ಈ ಗ್ರಹಗಳ ಇದೆ, ಅವರ ಇದು ಕರೆಕ್ಟ್ ಇದೆ. ಭಗವಂತನ ಮಾಡಿರೋದ್ರಲ್ಲಿ ಎಲ್ಲದಕ್ಕೂ ಒಂದೊಂದು ಪಾತ್ರಗಳಿವೆ. ಆಮೇಲೆ ಒಂದೊಂದ್ಸಲ ಎಲ್ಲಕ್ಕೂ ಏನೋ ಒಂದು ಅದ್ರ ಮೇಲೆ ಪರಿಣಾಮ ಇರೋ ತರ ಅನ್ಸುತ್ತೆ. ನಮ್ಮ ಚಟುವಟಿಕೆಗಳೇ ನಮ್ಮ ಕರ್ಮವೇ. ಸೊ ಅದೇ ನಮ್ಗೆ ಪುಣ್ಯ ಪಾಪ ಕರ್ಮಗಳು ನಮ್ಮ ಚಟುವಟಿಕೆ ಅದರಿಂದಾನೇ ಆಗತ್ತೆ ಅಂತ, ಇಲ್ಲ ಕಾಲದಿಂದ ಆಗುತ್ತೆ ಅಂತ, ಇಲ್ಲ ಪ್ರಕೃತಿ ಎಲ್ಲ ಆಗ್ತಾ ಇರೋದು ತಾಯಿ ಪ್ರಕೃತಿ ಅವರ ನಿರ್ದೇಶನದಿಂದ ಎಲ್ಲ ಚಟುವಟಿಕೆ. ಪ್ರಕೃತಿ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಸೊ ಎಲ್ಲ ಅದರಿಂದ ಆಗುತ್ತೆ, ಕರೆಕ್ಟ್. ಇನ್ನೊಂದು ರೀತಿ ನೋಡಿದ್ರೆ ಅದಕ್ಕೂ ಒಂದೊಂದು ಪಾತ್ರ ಇದೆ, ಒಂದೊಂದಿದೆ. ಸೊ ಹಲವು ಕಾರಣಗಳು, ಹಲವು ವ್ಯಕ್ತಿಗಳು, ಹಲವು ಕಾರಣಗಳು ಅಂತ ಹೇಳ್ತಾರೆ.
ಸೊ ಅವ್ರಿಗೆ ಬೇರೆ ಬೇರೆ ಹೆಸರುಗಳಿದೆ ದಾರ್ಶನಿಕರಿಗೆ. ಮೀಮಾಂಸಕರು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ಏನಾದರೂ ಒಂದು ಕೆಲಸ ಪೂರ್ತಿ ಆಗ್ಬೇಕು ಅಂದ್ರೆ ನೀವು ಶ್ರಮಿಸ್ಬೇಕು, ನೀವು ಪ್ರಯತ್ನ ಪಡ್ಬೇಕು. ನಿಮ್ಮ ಒಂದು ಶ್ರಮದಿಂದಲೇ ನಿಮಗೆ ಅದು ಆಗೋಲ್ಲ ಕೆಲಸ. ಅದು ನಿಮ್ಮ ಶ್ರಮ ಇದ್ರೆ ಭಗವಂತನಂತ ವ್ಯಕ್ತಿ ಇದ್ರೂ ಕೂಡ ಅವ್ನು ಕೊಡ್ಲೇಬೇಕು ನಿಮಗೆ ಅಂತ ಕೂಡ ಅವ್ರು ಹೇಳ್ತಾರೆ. ಮೀಮಾಂಸಕರು, ಕರ್ಮ ಮೀಮಾಂಸ ಹೇಳ್ತಾರೆ. ಸೊ ಕೃಷ್ಣನು ಕೂಡ ತನ್ನ ತಂದೆ ನಂದ ಮಹಾರಾಜರನ್ನ ಗೋವರ್ಧನ ಪೂಜೆ ಮಾಡ್ಬೇಕು, ಇಂದ್ರ ಪೂಜೆ ನಿಲ್ಲಿಸ್ಬೇಕು ಅಂತ ಹೇಳೋ ಸಮಯದಲ್ಲಿ ಕೃಷ್ಣನು ಆ ರೀತಿಯಲ್ಲಿ ಮಾತಾಡಿದ. ಯಾಕೆ ನಾವು ಇಷ್ಟು ಕಷ್ಟ ಜೀವಿಗಳು, ನಾವು ವೈಶ್ಯರು, ನಾವು ಗೋಮಾತೆಯನ್ನು ಇಷ್ಟು ರಕ್ಷಣೆ ಮಾಡ್ತಾ ಇದ್ದೇವೆ, ಮತ್ತೆ ನಾವು ಇಷ್ಟು ನಾವು ಮಾಡೋ ಒಂದು ಪ್ರಾಮಾಣಿಕ ಕೆಲಸದಿಂದ ನಮಗೆ ಪ್ರಕೃತಿ ಕೊಡುತ್ತೆ, ದೇವತೆಗಳು ಕೊಡ್ಲೇಬೇಕು ಮಳೆ. ಯಾಕೆ ನಾವು ಇಂದ್ರನ ಪೂಜೆ ಮಾಡ್ಬೇಕು? ಬೇಕಾಗಿಲ್ಲ ಇಂದ್ರನ ಪೂಜೆ. ಇದು ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮ ಡ್ಯೂಟೀಸ್, ಕೈಲಾಸ. ಸೊ ಇದು ದೊಡ್ಡ ಪದ, ಇದು ಆಧುನಿಕ ಮನುಷ್ಯನಿಗೂ ಕೂಡ. ನಿಮ್ಮ ಕೆಲಸ ಮಾಡಿ, ನೀವು ಶ್ರಮಿಸಿ, ನೀವು ಕಾಯಕ, ಅದೇ ನಿಮ್ ಕೈಲಾಸ. ಎಲ್ಲಿ ಮತ್ತಿನ್ನೊಂದು ಕೈಲಾಸ, ಮತ್ತಿನ್ನೊಂದು ವೈಕುಂಠ ಅದಲ್ಲ, ಎಲ್ಲಿ? ಯಾಕೆ ಅದಲ್ಲ? ಕೆಲಸ ಮಾಡಿ ನೀವು. ಸೊ ಹೀಗೆ ಜನರು ನಿಮ್ಮ ಸಾಮರ್ಥ್ಯದಲ್ಲಿ ನೀವು ನಂಬಿ ನೀವು. ಸೊ ಈ ರೀತಿ ಹೇಳ್ತಾರೆ ನಮ್ಗೆ. ಸೊ ನಮ್ಮನ್ನ ಮೋಟಿವೇಟ್ ಮಾಡ್ತಾರೆ, ನಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ ಈ ರೀತಿ ಕೆಲಸ ಮಾಡ್ಬೇಕಂತ. ಹೌದು, ಕಾರಣಗಳಿದೆ, ಇಲ್ಲ ಅಂತಲ್ಲ. ಸೊ ಹೀಗೆ ಒಬ್ಬೊಬ್ರು ಅದನ್ನ ಹೇಳ್ತಾರೆ, ಕರ್ಮಮೀಮಾಂಸ. ಆದ್ರೂ ಕೂಡ ನಂದ ಮಹಾರಾಜ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ದೇವತೆಗಳಿದ್ದಾರೆ, ಸೊ ಅವರು ನಮಗೆ ಮಳೆ ಕೊಡೋದ್ರಿದ್ದಾರೆ, ನಮಗೆ ಇದೆಲ್ಲ ಬರೋದು ಅಂತ ಕೂಡ ತಿಳಿಸ್ಕೊಡ್ತಾರೆ. ಆದರೂ ಕೃಷ್ಣನ ಉದ್ದೇಶ ಒಂದಿರುತ್ತೆ. ಆಗ ಇಂದ್ರನ ಅಹಂಕಾರವನ್ನು ಭಂಗ ಮಾಡ್ಬೇಕು, ಮತ್ತೆ ಕೃಷ್ಣನ ತೋರ್ಸ್ಬೇಕಿತ್ತು. ಕೃಷ್ಣನು ನಾವು ಸಂಪೂರ್ಣವಾಗಿ ಅವಲಂಬಿಸಿದ್ರೆ ಅದೇ ನಮ್ಮ ಜೀವನದ ಉದ್ದೇಶ, ನಮ್ಮ ಪ್ರತಿಯೊಬ್ಬರ ಕರ್ತವ್ಯ. ಮತ್ತೆ ಆಗ ಕೃಷ್ಣನು ಖಂಡಿತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಸೊ ಕೃಷ್ಣನು ಆ ಶುದ್ಧ ಭಕ್ತಿಯನ್ನು, ಆ ಪ್ರಕ್ರಿಯೆಯನ್ನು ಅವನು ಪ್ರಚಾರ ಮಾಡ್ಲಿಕ್ಕೆ, ಪ್ರತಿಯೊಂದು ಜೀವಿಗಳು ಮತ್ತೆ ಕೃಷ್ಣ ಪ್ರಜ್ಞೆಗೆ ಪುನಃ ಮೂಲ ಧರ್ಮವನ್ನು ಅಭ್ಯಾಸ ಮಾಡ್ಲಿಕ್ಕೆ ಭಗವಂತನೇ ಅವತರಿಸಿ ಬಂದಿರುತ್ತೆ. ಇದನ್ನು ಹೇಳ್ಕೊಡ್ಲಿಕ್ಕೆ, ತಿಳಿಸ್ಕೊಡ್ಲಿಕ್ಕೆ ಸೊ ಭಗವಂತನು ಬಂದಿರು. ಸೊ ಹಾಗೆ ಭಗವಂತನ ನಿಲ್ಲಿಸ್ತಾ. ದೇವತೆಗಳಿದ್ದಾರೆ, ಕಾರಣ ಇದೆ ಅವರು, ಆದ್ರೂ ಕೂಡ ಕೃಷ್ಣನ ನಾವು ಆಶ್ರಯಿಸಿದ್ರೆ ಅದರ ಅವಶ್ಯಕತೆ ಕೂಡ ಇಲ್ಲ. ಸೊ ಈ ರೀತಿ ಕಾರಣಗಳಿದೆ, ಬಹಳ ಕಾರಣಗಳಿದೆ. ಯಾರ್ಯಾರು ನಮಗೆ ಏನಾದ್ರೂ ಒಂದು ಕೆಲಸ ಆಗ್ಬೇಕಾದ್ರೆ, ಏನಾದ್ರೂ ಒಂದು ಒಳ್ಳೇದು ಕೆಟ್ಟದ್ದು, ನನಗೆ ಸುಖ ಬೇಕು ದುಃಖ ಬೇಕು ಅಂದ್ರೆ ಕಾರಣರಿದ್ದಾರೆ, ಬಹಳ ಕಾರಣಗಳಿವೆ. ಸೊ ಇಲ್ಲಿ ಹೇಳೋದಂಗೆ, ಇಲ್ಲಿ ಕೆಲವರು ಹೇಳ್ತಾರೆ ಕರ್ಮ, ಕೆಲವರು ಹೇಳ್ತಾರೆ ಕಾಲ, ಕೆಲವರು ಹೇಳ್ತಾರೆ ಇತರ ಪ್ರಕೃತಿ ದೇವತೆಗಳು, ಕೆಲವರು ಹೇಳ್ತಾರೆ ಭಗವಂತನು ಕೊನೆಗೆ ಪರಮಾತ್ಮ ಅವನ ಸ್ಯಾಂಕ್ಷನ್. ಹೌದು, ಇದೆಲ್ಲ ಕರೆಕ್ಟ್. ಎಷ್ಟೆಷ್ಟು ಕಾರಣಗಳಿದೆ. ಸೊ ಶಿಲ ಪ್ರಭುಪಾದ ಅದನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಒಂದ್ಸಲ ಯೋಚನೆ ಮಾಡುವಾಗ, ಭಾರತ ಯಾಕೆ ಹೀಗಿದೆ? ಭಾರತ ಒಂದು ಸಮಯದಲ್ಲಿ ತುಂಬಾ ಸಾಹುಕಾರ ಶ್ರೀಮಂತ ದೇಶ, ಆದ್ರೆ ಏನ್ ಕಾರಣದಿಂದ ಹೀಗಾಗೋಯ್ತು? ಕೆಲವರು ಹೇಳ್ತಾರೆ ಇಲ್ಲ ಇಲ್ಲ ಇಲ್ಲ, ನಮ್ಮ ಹೊರಗಿನ ದೇಶದ ಜನರು ಬಂದ್ರು, ಅವ್ರು ಬಂದ್ರು ಎಲ್ಲ ಕೊಳ್ಳೆ ಹುಡ್ಕೊಂಡು ಹೋಗ್ಬಿಟ್ರು, ಇಲ್ಲ ಭಾರತದ ಎಲ್ಲ ಸುಖ ಸಂಪತ್ತನ್ನು ತೆಗೆದುಕೊಂಡು ಹೋಗ್ಬಿಟ್ರು. ಅಲ್ಲಿ ಅರಬ್ಬಿ ದೇಶದಿಂದ ಯಾರೋ ಬಂದ್ರು, ಇನ್ನು ಬ್ರಿಟಿಷ್ ದೇಶದಿಂದ ಬಂದ್ರು ಕೆಲವು ಜನ ಹೇಳ್ತಾರೆ. ಕೆಲವು ಜನ ಹೇಳ್ತಾರೆ ಇಲ್ಲ ಇಲ್ಲ, ನಮ್ಮ ಭಾರತದಲ್ಲೇ ನಾವು ರಕ್ಷಣೆ ಮಾಡ್ಕೊಳ್ಳಿಲ್ಲ, ನಮ್ಮ ರಕ್ಷಣಾ ಪಡೆ ಇರ್ಲಿಲ್ಲ ನಮ್ಮ ಹತ್ರ. ಸೊ ಹಾಗೆ ಅವ್ರ ಹತ್ರ ಬಂದೂಕು ಅದೆಲ್ಲ ಇತ್ತು, ನಮ್ಮಲ್ಲೇ ಇದೆಲ್ಲ ಜಗಳಗಳಾಯ್ತು, ಇದರಿಂದ. ಇನ್ನೊಬ್ರು ಹೇಳ್ತಾರೆ, ಇನ್ನೊಬ್ರಿಗೆ ಆಮೇಲೆ ಈಗ ಇವತ್ತು ಕೂಡ ನಮ್ಮ ದೇಶ ಇದೆ ಅಂದ್ರೆ ನಮ್ಮ ಒಬ್ರು ಇರೋ ನಾಯಕರು ಈ ತರ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಅವ್ರು ಸರಿಯಾಗಿ ಇದ್ದುಕೊಳ್ಳಿಲ್ಲ. ಕಾರಣಗಳು ಕೊಡ್ಬೋದು, ನಾವು ಪ್ರತಿಯೊಂದು ಕಾರಣಗಳು, ತಕ್ಷಣವಾದ ಕಾರಣಗಳು ಕೊಡ್ಬೋದು. ಎಷ್ಟೆಷ್ಟೋ ಯಾವ ವಿಷಯ ನೋಡಿದ್ರು ಕೂಡ ಎಷ್ಟೋ ಕಾರಣಗಳು, 100,000 ಕಾರಣಗಳು ನೋಡ್ಬೋದು ನೀವು. ಆದರೆ ಹೇಳ್ತಾ ಇರೋದು ಇಲ್ಲಿ ಕಾರಣಗಳಿವೆ. ಶ್ರೀಲ ಪ್ರಭುಪಾದರು ಇದರ ರೂಟ್ ಹೋಗ್ತಾ ಇದ್ದಾರೆ, ತುಂಬಾ ಮೂಲಕ್ಕೆ ಹೋಗಿ ಹೇಳ್ತಾ ಇದ್ದಾರೆ, ಇದು ನಮ್ಮ ಇಚ್ಛೆಯಿಂದ ಅಂತ. ಕರ್ಮ ಇದೆ, ಕರ್ಮ ನಾವು ಮಾಡೋ ಒಂದು ಕರ್ಮ, ನಮ್ಗೆ ಒಳ್ಳೆಯ ಕರ್ಮನೋ ಕೆಟ್ಟ ಕರ್ಮನೋ ಮಾಡ್ತೇವೆ, ಅದು ಹೇಗ್ ಬರುತ್ತೆ? ಅದು ನಮ್ಮ ಇಚ್ಛೆಯಿಂದ ಕರ್ಮ ಚಟುವಟಿಕೆ ಏಕೆ ಆಗುತ್ತೆ? ಸೊ ಇದು ಕೃಷ್ಣನು ಮಾಡಿಟ್ಟಿದ್ದಾನೆ. ಹೇಗೆ ಮಾಡಿಟ್ಟಿದ್ದಾನೆ ಅಂದ್ರೆ, ಭಗವಂತನು ಆ ಪರಮಾತ್ಮನ ಪಾತ್ರದಲ್ಲಿ ಅವನೊಬ್ಬ ನ್ಯಾಯಾಧೀಶನಿದ್ದಾನೆ. ಸೊ ನ್ಯಾಯಾಧೀಶ ಹತ್ರ ಹೋದಾಗ ಒಬ್ಬ ವ್ಯಕ್ತಿಗೆ ಶಿಕ್ಷೆ, ಇವನು ಕೊಲೆಗಾರ, ಇವನಿಗೆ ಮರಣದಂಡನೆ ವಿಧಿಸ್ಬೇಕು. ಇನ್ನೊಬ್ಬ ವ್ಯಕ್ತಿಗೆ ಇವನು ಕಳ್ಳ, ಇವನನ್ನು 4 ವರ್ಷ 5 ವರ್ಷ ಜೈಲೊಳಗೆ ಹಾಕಿ. ಸೊ ಇನ್ನೊಬ್ಬ ವ್ಯಕ್ತಿ, ಇವನು ವಂಚಕ, ಇವನು ದೇಶದ್ರೋಹಿ, ಇವನನ್ನು ಕೂಡ ಈ ರೀತಿ. ಇನ್ನೊಬ್ಬ ವ್ಯಕ್ತಿ, ಅಯ್ಯೋ ಈ ವ್ಯಕ್ತಿ ಏನು ತಪ್ಪು ಮಾಡಿಲ್ಲ, ಸುಮ್ಮನೆ ಇವನ ಮೇಲೆ ದೂಷಣೆ ಮಾಡಿದ್ದಾರೆ, ಸೊ ಇವನನ್ನು ಮೋಸ ಮಾಡಿದ್ದಾರೆ, ಸೊ ಇವನಿಗೆ ಕೊಡಿ, ಇವನಿಗೆ ಕಾಂಪನ್ಸೇಷನ್. ಇವರಿಗೆ ಅವ್ರು ಯಾರು ಮೋಸ ಮಾಡಿದ್ದಾರೆ ಅವ್ರಿಗೆ ಹೇಳ್ತಾರೆ, ನೀವೇ ಇವ್ರಿಗೆ
10 ಲಕ್ಷ ಇಲ್ಲಂದ್ರೆ 1 ಕೋಟಿ ಇಲ್ಲಾಂದ್ರೆ 2 ಕೋಟಿ ಇವರಿಗೆ ನೀವು ಕೊಡ್ಬೇಕು. ನೀವು ಸುಮ್ನೆ ಅವ್ರಿಗೆ ಅನಾವಶ್ಯಕವಾಗಿ ಅವ್ರು ತೊಂದರೆ ಕೊಟ್ಟಿದ್ದೀರಾ. ಸೊ ಹೀಗೆ ನ್ಯಾಯಾಧೀಶರು ಒಂದೊಂದು ವ್ಯಕ್ತಿಯ ಒಂದು ಚಟುವಟಿಕೆಗಳನ್ನು ನೋಡಿ ಅವ್ರು ಕೊಡೋದು. ಸೊ ಏನು ನ್ಯಾಯಾಧೀಶರಿಗೆ ಏನಾದ್ರು ಒಬ್ಬರು ಯಾರೋ ನೆಂಟರ ಇಲ್ಲಾಂದ್ರೆ ಇನ್ನೊಬ್ಬರು ಯಾರೋ ಒಂದು ಶತ್ರುಗಳ ಯಾರು ಇಲ್ಲ. ಸೊ ಅವರು ಅವರ ಇರೋ ಒಂದು ಪದವಿಯಲ್ಲಿ ಅವರು ಪಕ್ಷಪಾತವಿಲ್ಲದೆ ಅವರು ಸಮೂಹಂ, ಅದು ಕೂಡ ಕೆಲವು ಶ್ಲೋಕಗಳಿಂದ ಕೇಳಿದ್ವಿ. ಕೃಷ್ಣನಿಗೆ ಯಾರು ಕೂಡ ಪಕ್ಷಪಾತಿ ಇಲ್ಲ, ಎಲ್ಲರೂ ಒಂದೇ, ಎಲ್ಲರೂ ಕೃಷ್ಣನ ಮಕ್ಕಳೇ. ಮಮೈವ ಸರ್ವ ಯೋನಿಷು ಕೌಂತೆಯ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಾಪಿತ ತಾಸಾಂ ಸರ್ವ ಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯ. ಎಷ್ಟೆಷ್ಟು ರೂಪಗಳಲ್ಲಿ ನಾವಿದ್ದೇವೆ, ಎಷ್ಟೆಷ್ಟು ದೇಹಗಳಲ್ಲಿದ್ದೇವೆ, ಎಲ್ಲರೂ ನಾವು ಶ್ರೀಕೃಷ್ಣನ ಮಕ್ಕಳೇ. ಸೊ ಅವನೇ ನಮ್ಮ ತಂದೆ. ಹಾಗೆ ತಂದೆಗೆ ನಮ್ಮ ಮೇಲೆ ಅವನಿಗೆ ಒಬ್ಬರ ತಂದೆ ಒಬ್ಬರು ಇಷ್ಟ ಒಬ್ರು ಇಷ್ಟ ಆತರ ಇಲ್ಲ, ಎಲ್ಲರೂ ಒಂದೇ. ಆದರೆ ನಾವು ಮಾಡಿದ ಚಟುವಟಿಕೆಗಳ ಮೇಲೆ ಭಗವಂತನು ನಮ್ಮ ಕರ್ಮವನ್ನು, ಪುಣ್ಯ ಕರ್ಮನೋ ಪಾಪ ಕರ್ಮನೋ, ನಮಗೆ ಸುಖನೋ ದುಃಖನೋ ಕೊಡ್ತಾ ಇದ್ದಾನೆ ಅಷ್ಟೇ. ಆದರೂ ಅದಕ್ಕೆ ಕಾರಣ ಏನು? ಅದಕ್ಕೆ ಭಗವಂತನು ಮಾಡಿರೋ ಈ ಕರ್ಮ ಸಿದ್ಧಾಂತದಲ್ಲಿ ಕಾರಣ ನಮ್ಮ ಇಚ್ಛೆ. ಸುಶೀಲ ಪ್ರಭುಪಾದರು ಇನ್ನ ಸೂಕ್ಷ್ಮವಾಗಿ ಹೋಗ್ತಾ ಹೇಳ್ತಾ ಇದ್ದಾರೆ. ಕೆಲವು ಜನ ಹೇಳ್ತಾರೆ ಏನು ಕರ್ಮದಿಂದ ಆಗ್ತಾ ಇದೆ, ಹೌದು. ಈ ಕರ್ಮಕ್ಕೆ ಕಾರಣ ಏನೋ ನಮ್ಮ ಇಚ್ಛೆಗಳು. ಸೊ ಈ ಇಚ್ಛೆನೆ ಬಿಟ್ಬಿಡಿ ಅಂತ ಹೇಳ್ತಾರೆ. ಸೊ ಬೌದ್ಧವಾದದಲ್ಲೋ ಇನ್ನೊಂದ್ರಲ್ಲೋ ಎಲ್ಲ ಹೇಳೋದಿದೆ ಕಾರಣಗಳು. ಏನಂತಿದೆ? ಕರ್ಮದ ಇಚ್ಛೆಯನ್ನು, ಕಾಮದ ಇಚ್ಛೆಯನ್ನು ಬಿಟ್ಬಿಡಿ. ಡಿಸೈರ್ ಇಸ್ ದ ರೂಟ್ ಕಾಸ್ ಆಫ್ ಆಲ್ ಈವಿಲ್. ಡಿಸೈರ್, ಇಚ್ಛೆ ಇದೆ, ಇಚ್ಛೆನೇ ಬಿಟ್ಬಿಡಿ ನೀವು. ಇದು ಸ್ವಲ್ಪ ಜನ ಹೇಳೋದು. ಆದ್ರೆ ಇಲ್ಲಿ ಹೇಳ್ತಾ ಇರೋದು ಇಲ್ಲ, ಇಚ್ಛೆನ ಬಿಡಕ್ಕಾಗೋದಿಲ್ಲ ನಾವು. ಸೊ ಇಚ್ಛೆನ ಬಿಟ್ಟಿದ ತಕ್ಷಣ ನಾವು ನಿರ್ಜೀವ, ನಾವು ಒಂದು ಕಲ್ಲೋ ನಾವು ಕಟ್ಟಿಗೆ ಅಷ್ಟೇ. ಸೊ ನಾವು ಕಲ್ಲು ಕಟ್ಟಿಗೆ ಅಲ್ಲ, ನಾವು ಪ್ರಜ್ಞಾವುದಿತ ಜೀವಿ. ಸೊ ಜೀವಿಗೆ ಇಚ್ಛೆಗಳಿದೆ, ಎಷ್ಟೆಷ್ಟು ಜೀವಿಗಳಿದೆ ಹೊರಗೆ ನೋಡಿದ್ರೆ 84 ಲಕ್ಷ ಜೀವರಾಶಿಗಳು, ಎಲ್ಲ ಒಂದೊಂದು ಜೀವರಾಶಿಲಿ ಒಂದೊಂದು ಇಚ್ಛೆಗಳು. ಒಂದು ಜೀವಿಗಳಿಗೆ ಒಂದು ರೀತಿಯಲ್ಲಿ ಆಹಾರ ತಿನ್ಬೇಕು ಅಂತ, ಒಂದು ಕ್ರಿಮಿಗಳನ್ನು ತಿನ್ಬೇಕು ಅಂತ, ಇಲ್ಲಾಂದ್ರೆ ಒಂದು ರಕ್ತವನ್ನು ತಿನ್ಬೇಕು ಕುಡಿಬೇಕು ಅಂತ, ಇಲ್ಲಾಂದ್ರೆ ಇನ್ನವು ಕೇನು ಬೇಡ ಅದಕ್ಕೆ ಹುಲ್ಲುಗಳಿದ್ರು ಆಯ್ತು, ಗೋಮಾತೆ ಅದನ್ನೇ ತಿಂತವೆ. ಇಲ್ಲ ಕೆಲವು ಹೊಲಸು, ಮಲಮೂತ್ರ. ಹೀಗೆ ನಮ್ಮ ಇಚ್ಛೆ, ನಾಲ್ಗೆ ಒಂದು ಇಚ್ಛೆ 100,000 ಇಚ್ಛೆಗಳಿವೆ. ಹಾಗಾಗಿ ಈ ರೀತಿಯಲ್ಲಿ ಭಗವಂತನು ಸೃಷ್ಟಿಯಲ್ಲಿ ಜೀವಿಯನ್ನು ಸೃಷ್ಟಿ ಮಾಡಿ, ಸೊ ಅದನ್ನು ಪೂರೈಕೆ ಮಾಡ್ಕೊಳ್ಳೋ ದೇಹವನ್ನು ನಮ್ಗೆ ಭಗವಂತನು ಅನುಗ್ರಹಿಸು. ಹಾಗೆ ಒಂದೊಂದು ನಿದ್ದೆ ಮಾಡೋದು, ಇಲ್ಲ ಅಂದ್ರೆ ಮೈಥುನ ಸುಖವನ್ನು ಅನುಭವಿಸೋದು, ಎಲ್ಲ ಬೇರೆ ಬೇರೆ ರೀತಿಯ ಒಂದು ವೆರೈಟಿ ವೈವಿಧ್ಯಮತೆ ಇಚ್ಛೆಗಳು. ಇಲ್ಲ ಚೆನ್ನಾಗಿ ಗಾಳಿಯಲ್ಲಿ ಹಾರಬೇಕು, ಸೊ ಅದಕ್ಕೆ ನಮಗೆ ಪಕ್ಷಿಗಳಾಗೋ ಇದೆಲ್ಲ ಇರುತ್ತೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲೂ ಒಂದು ಪುಣ್ಯ ಇದ್ರೆ ಆ ಪಕ್ಷಿಗಳ ಬದಲು ಒಂದು ಸಿದ್ಧರಾಗಿ ಇರ್ಬೋದು, ದೇವತೆಗಳಾಗಿ ಅವರು ತೇಲ್ಕೊಂಡು ಹೋಗ್ಬೋದು. ಆದ್ರೆ ಅಷ್ಟು ಒಳ್ಳೆ ಪುಣ್ಯ ಇಲ್ಲ ಅಂದ್ರೆ ಏನೊಂದು ಸಾಧಾರಣ ಒಂದು ಪಕ್ಷಿನೋ ಒಂದು ಇಲ್ಲ ಅಂದ್ರೆ ಒಂದು ಕ್ರಿಮಿನೋ ಆಗೋಗ್ಬೇಕಾಗುತ್ತೆ. ಇಲ್ಲ ಶಿಲಪ್ರಭಾದಿ ಒಂದ್ ಕಡೆ ಹೇಳ್ತಾರೆ, ಇಂಜಿನಿಯರ್ ಕೆಲವು ಜನ ತುಂಬಾ ಒಂದು ಶೋಧನೆ ಮಾಡೋ ಇದ್ರಲ್ಲಿ ಇರ್ಬೋದು. ಆದ್ರೆ ಅವ್ರಿಗೆ ಒಳ್ಳೆ ಕರ್ಮ ಇದ್ರೆ ಅವ್ರು ಬ್ರಹ್ಮದೇವರಾಗ್ಬೋದು, ಇಲ್ಲ ವಿಶ್ವಕರ್ಮನಾಗ್ಬೋದು, ದೊಡ್ಡ ಇಂಜಿನಿಯರ್. ಎಲ್ಲ ಅವ್ರಿಗೆ ಏನ್ ಟೆಕ್ನಾಲಜಿ, ಎಲ್ಲಿ ಸಮುದ್ರದಲ್ಲೂ ಕೂಡ ಅವ್ರಿಗೆ ದ್ವಾರಕೆಯನ್ನು ಸೃಷ್ಟಿ ಮಾಡಿದ್ರು, ನಿರ್ಮಾಣ ಮಾಡಿದ್ರು. ದೊಡ್ಡ ದೊಡ್ಡ ಬ್ರಹ್ಮ ಎಲ್ಲ ತೇಲೋ ರೀತಿಯಲ್ಲಿ ಇದೆ, ಲೋಕಗಳನ್ನ ಅವ್ರು ಇಟ್ಟಿದ್ದಾರೆ, ಅದರ ಅಸ್ತಿತ್ವದಲ್ಲಿದೆ, ನಕ್ಷತ್ರಗಳಿದೆ, ಎಲ್ಲ ಬ್ರಹ್ಮದೇವರು ಮಾಡ್ತಾ ಇದ್ದಾರೆ. ಇದು ದೊಡ್ಡ ದೊಡ್ಡ ಇಂಜಿನಿಯರ್ಸ್, ವಿಜ್ಞಾನಿಗಳು. ಇಲ್ಲ ಅವರಷ್ಟು ದೊಡ್ಡ ಕರ್ಮ ಇಲ್ಲ ಅಂದ್ರೆ ಈ ಪ್ರಾಣಿ ಪಕ್ಷಿಗಳಿವೆ. ಈ ನೋಡಿ ಯಾವ್ದದು ರ್ಯಾಟ್ ಏನಂತೆ ನಾವು ಇಲ್ಲಿ ಕೂಡ ಅದು ಕೂಡ ಸುರಂಗ ಮಾಡ್ತದೆ. ಅದ್ರದ್ದು ಕೂಡ ಅಂಡರ್ ಗ್ರೌಂಡ್ ಎಲ್ಲ ಇದೆ. ನಾವೇ ಮಾಡೋದಂತಲ್ಲ, ಟನಲ್ಸ್ ಅಂಡರ್ ಗ್ರೌಂಡ್ ಅಲ್ಲಿ ನಾವೆಲ್ಲ ಮಾಡೋದು. ಅವರು ಕೂಡ ಮಾಡ್ತಾ ಇದ್ದಾರೆ, ಅವ್ರದ್ದು ಕೂಡ ಇದೆ. ಅವ್ರದ್ದು ಎಲ್ಲ ಎಲ್ಲೆಲ್ಲೋ ಒಂದು ಸ್ಥಳದಿಂದ ಇನ್ನೊಂದ್ ಸ್ಥಳಕ್ಕೆ, ಒಂದು ಮನೆಯಿಂದ ಇನ್ನೊಂದು ಮನೆಗೆ, ಇನ್ನೊಂದು ಬಿಲ್ಡಿಂಗ್ ಇದೆ, ಎಲ್ಲ ಅವ್ರದ್ದೆಲ್ಲ ಸುರಂಗಗಳಿದೆ, ಸುರಂಗ ಮಾರ್ಗಗಳಿದೆ. ಇಲ್ಲ ಅಂದ್ರೆ ಬಿಲ್ಡಿಂಗ್ ಕಟ್ತದೆ, ಗೆದ್ದಲು ಬಿಲ್ಡಿಂಗ್ ಏನ್ ಬೇಕಾದ್ರೂ ಮಾಡ್ತವೆ ಅಂದ್ರೆ ಅದರಲ್ಲೂ ಅದರ ವೈಜ್ಞಾನಿಕ ಬುದ್ಧಿ ಇದೆ. ಅದಕ್ಕೆ ಭಗವಂತನು ಆತರ ಇಚ್ಛೆ ಇದ್ದು ಆತರ ಕರ್ಮ ಆದ್ರೆ ಆತರ ಜೀವಿ ನಾವು ಸೇರಿ. ಇಲ್ಲ ದೇವತೆಗಳಾದ್ರೆ ಇನ್ನ ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ಬೋದು, ನಾವು ದೊಡ್ಡ ದೊಡ್ಡ ನಗರಗಳು ಕಟ್ಬೋದು, ಏನೇನೋ ಮಾಡ್ಬೋದು, ರಾವಣನ ಸ್ವರ್ಣಲಂಕ ಮಾಡ್ಬೋದು. ಎಲ್ಲ ನಮ್ಮ ಕರ್ಮದ ಅಂದ್ರೆ ಕರ್ಮದ ಹಿಂದೆ ಇಚ್ಛೆ, ನಮ್ಮ ಇಚ್ಛೆ. ಆ ರೀತಿಯ ಇಚ್ಛೆ ಇದೆ. ಆಮೇಲೆ ನಾವು ಅದನ್ನ ಹೇಗೆ ಅದನ್ನ ಉಪಯೋಗಿಸ್ಕೊಂಡು ಭಗವಂತನ ಕೊಟ್ಟ ನಿಯಮಗಳ ಪ್ರಕಾರವಾಗಿ ಮಾಡ್ತೀವೋ, ಅದು ನಿಯಮಗಳು ಬಿಟ್ಟು ಉಲ್ಲಂಘಿಸಿ ಮಾಡ್ತೀವೋ, ಅದರ ಮೇಲೆ ನಮಗೆ ಪುಣ್ಯ ಕರ್ಮ ಪಾಪ ಕರ್ಮ ಆಗುತ್ತೆ. ಅದರ ಮೇಲೆ ನಮ್ಗೆ ಜನ್ಮ ಸಿಗುತ್ತೆ. ಸೊ ಹೀಗೆ ಎಲ್ಲ ನಡೀತಾ ಇದೆ. ಅದರ ಮೂಲ ಕಾರಣ ಇಚ್ಛೆ. ಸೊ ಶಿಲ ಪ್ರಭುಪಾದ ಬಹಳ ಚೆನ್ನಾಗಿ ಅದಕ್ಕೆ ಹೇಳ್ತಾ ಇರೋದು, ಇಚ್ಛೆ ಇದೆ, ಆ ಇಚ್ಛೆಯನ್ನು ಬಿಡಕ್ಕಾಗೋದಿಲ್ಲ.
ಕೆಲವು ಜನ ಹೇಳೋದು ಬಿಟ್ಬಿಡಿ ಇಚ್ಛೆಯನ್ನ ಅಂತ. ಇಲ್ಲ, ಬಿಡಕ್ ಆಗೋದಿಲ್ಲ ಇಚ್ಛೆನ. ಹೇಗೆ ಬಿಡಕ್ ಸಾಧ್ಯ? ನಾನೇನು ನಿರ್ಜೀವ ಏನಾದ್ರು ನಾನು? ಇಲ್ಲ, ನಾನು ಜೀವಿ, ನನ್ನ ಪ್ರಜ್ಞೆ ಇದೆ, ಪ್ರಜ್ಞೆ ನನ್ನ ಲಕ್ಷಣ. ಅದು ಹಾಗೆ ನನಗೆ ಇಚ್ಛಿಸೋದು ನನ್ನ ಲಕ್ಷಣ. ಸೊ ಹಾಗಾಗಿ ನನಗೆ ಇಚ್ಛೆ ಬಿಡಕ್ಕಾಗಲ್ಲ. ಆದ್ರೆ ಇಚ್ಛೆಯನ್ನ ನಾನು ಪರಿಶುದ್ಧಗೊಳಿಸ್ಬೇಕು. ಕಾಮಕೃಷ್ಣ ಕರ್ಮಾರ್ಪಣ. ಸೊ ಏನ್ ಹೇಳ್ತಾರೆ, ಆ ಕಾಮ ಏನಿದೆ ನನ್ನ ಇಚ್ಛೆ, ಅದು ಕೃಷ್ಣ ಕರ್ಮಾರ್ಪಣ. ಕೃಷ್ಣನಿಗೆ, ಕರ್ಮಕ್ಕೆ, ಕೃಷ್ಣನ ತೃಪ್ತಿ ಮಾಡೋದಕ್ಕೆ ನಾನು ಉಪಯೋಗಿಸ್ಬೇಕು. ಕೃಷ್ಣನ ಭಕ್ತರನ್ನು ತೃಪ್ತಿ ಮಾಡಿಸೋ ನಾನು ಆಗ ಇಚ್ಛೆಯನ್ನು ನಾನು ಬೆಳೆಸ್ಕೊಂಡ್ರೆ ನಾನು ಆವಾಗ ನನಗೆ ಈ ಭೌತಿಕ ಇಚ್ಛೆಯಿಂದ ನನಗೆ ಬಿಡುಗಡೆ. ಇಚ್ಛೆ ಪಡ್ಲೇಬೇಕು, ಇಚ್ಛೆ ಪಡದೆ ಇರಕ್ಕಾಗಲ್ಲ. ಆದ್ರೆ ಇಚ್ಛೆಯನ್ನು ನಾನು ಕೃಷ್ಣನ ತೃಪ್ತಿಪಡಿಸ್ಬೇಕು. ಕೃಷ್ಣನನ್ನು ತೃಪ್ತಿಪಡಿಸೋದು. ಸೊ ನನ್ನ ಇಂದ್ರಿಯಗಳು ಆತ್ಮೇಂದ್ರಿಯ ತೃಪ್ತಿ ವಾಂಚ ಧಾರೇನಾಂ ಕಾಮ್. ನನ್ನ ಇಂದ್ರಿಯಗಳನ್ನು, ನನ್ನ ಭೌತಿಕ ಇಂದ್ರಿಯಗಳನ್ನು ನಾನು ತೃಪ್ತಿಪಡಿಸ್ಲಿಕ್ಕೆ, ನನ್ನ ಒಂದು ಈ ಸ್ವಾರ್ಥವನ್ನು ತೃಪ್ತಿಪಡಿಸ್ಲಿಕ್ಕೆ, ಅದಕ್ಕೆ ಕಾಮ ಅಂತ ಹೇಳಿ. ಅದೇ ಕಾಮ ಕೃಷ್ಣೇಂದ್ರಿಯ ಪ್ರೀತಿ ವಾಂಚ ಧಾರೇನಾಂ ಕಾಮ್. ಪ್ರೇಮ್. ಸೊ ಕೃಷ್ಣನ ಇಂದ್ರಿಯಗಳು, ಕೃಷ್ಣನ ದಿವ್ಯ ಇಂದ್ರಿಯ, ಕೃಷ್ಣನ ಅಸ್ತಿತ್ವವೇ ದಿವ್ಯವಾದದ್ದು. ನಾನು ಕೃಷ್ಣನ ಅಂಶ. ಮಮೈವ ಅಂಶ ಜೀವಲೋಕೆ ಜೀವಭೂತ ಸನಾತನ. ಕೃಷ್ಣನ ಭಾಗವಾಗಿ ನಾನು ಕೃಷ್ಣನ ಅಂಶನಾಗಿದ್ದೇನೆ. ಹೇಗೆ ನನ್ನ ದೇಹದ ಭಾಗಗಳು, ನನ್ನ ಕೈಗಳು, ನನ್ನ ಕಣ್ಣುಗಳು, ನನ್ನ ಕಿವಿಗಳು ಎಲ್ಲವೂ ನನ್ನ ದೇಹದ ಭಾಗ. ಎಲ್ಲವೂ ಕೂಡ ನನ್ನ ದೇಹಕ್ಕೆ ಸೇವೆ ಮಾಡ್ಬೇಕು. ಕಣ್ಣುಗಳು ನನಗೆ ಏನ್ ನೋಡ್ಬೇಕು ಅಂತಂದ್ರೆ ಅದ ಕಡೆ ಹೋಗುತ್ತೆ, ಅದು ದೃಷ್ಟಿ ಆರಿಸುತ್ತೆ, ನಾನು ನೋಡ್ತೇನೆ. ಕೇಳ್ಬೇಕು, ನನಗೆ ಏನ್ ಕೇಳ್ಬೇಕು ಅಂದ್ರೆ ನಾನು ಕೇಳ್ತೇನೆ. ಏನ್ ತಿನ್ಬೇಕು ಅಂದ್ರೆ ನಾನು ನನ್ನ ನಾಲಿಗೆ, ನನ್ನ ಬಾಯಿ ಉಪಯೋಗಿಸ್ತೇನೆ. ಅದೇ ರೀತಿಯಲ್ಲಿ ನಾವು ಪ್ರತಿಯೊಬ್ಬರು ಕೃಷ್ಣನ ಭಾಗವಾಗಿ ಕೃಷ್ಣನ ಸೇವೆಯಲ್ಲಿ ತಗೋಬೇಕು. ಕೃಷ್ಣನಿಗೆ ತೃಪ್ತಿ ಆಗೋ ರೀತಿಯಲ್ಲಿ ನಾವು ಮಾಡಿದ್ರೆ ಆಟೋಮ್ಯಾಟಿಕಲಿ ಹೇಗೆ ನನ್ನ ಕಣ್ಣುಗಳು, ನನ್ನ ಕಿವಿಗಳು, ನನ್ನ ಮೂಗು, ನನ್ನ ಬಾಯಿ, ನನ್ನ ತಲೆ, ನನ್ನ ಕಾಲು ಎಲ್ಲವೂ ಕೂಡ ಆನಂದವಾಗಿ ಸಂತೋಷವಾಗಿರುತ್ತೆ. ನಾವು ಕೂಡ ಸಂತೋಷವಾಗಿ. ಸೊ ಅದಕ್ಕೆ ಇಚ್ಛೆಯನ್ನು ನಾವು ಬದಲು ಮಾಡ್ಬೇಕು. ಈ ಇಚ್ಛೆಯನ್ನು ನಾವು ಹೇಗಿವಾಗ ಕೃಷ್ಣನ ವಿರೋಧವಾಗಿದೆ ಇಚ್ಛೆ, ನಮ್ಮ ಸ್ವಂತ ಸ್ವಾರ್ಥ ಇಚ್ಛೆ ಇದೆ, ಇದನ್ನು ತೆಗೆದು ಕೃಷ್ಣನ ತೃಪ್ತಿಪಡಿಸ್ಬೇಕು, ಕೃಷ್ಣನ ಭಕ್ತರನ್ನು ತೃಪ್ತಿಪಡಿಸ್ಬೇಕು. ಇದು ನಮ್ಮ ನಿಜವಾದ ಸ್ಥಿತಿ, ನಮ್ಮ ಮೂಲ ಸ್ಥಿತಿ. ಜೀವಿಯರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಸೊ ನಮ್ಮ ಸ್ಥಿತಿ ಏನು ಅಂದ್ರೆ ನಾವು ಕೃಷ್ಣನ ಸೇವಕ. ಸೊ ಬಹಳ ಚೆನ್ನಾಗಿ ಪ್ರಭುಪಾದರು ಹಲವು ಕಾರಣಗಳಿದೆ, ಹಲವು ದೃಷ್ಟಿಕೋನದಿಂದ ಹಲವು ಕಾರಣಗಳಿದೆ. ಅದ್ರ ಮೂಲ ಕಾರಣ ಏನು? ನಮ್ಮ ಕರ್ಮ. ಆ ಕರ್ಮದ ಕಾರಣ ಏನು? ನಮ್ಮ ಇಚ್ಛೆ. ಆ ಇಚ್ಛೆನ ಹೇಗೆ ನಾವು ಪರಿಶುದ್ಧ ಮಾಡೋದು? ಕೃಷ್ಣನ ಸೇವೆ ಮಾಡ್ಬೇಕು. ಅದರಿಂದ ಕೇವಲ ಇಚ್ಛೆ ಪೂರೈಕೆ ಆಗುತ್ತೆ. ಅದರ ಏನು ಕಲ್ಮಶಗಳೇ ಆಗಬೇಕು. ಇಲ್ಲಾಂದ್ರೆ ಇಚ್ಛೆಗಳನ್ನ ಆಗೋದಿಲ್ಲ. ಇಂಥ ದೊಡ್ಡ ದೊಡ್ಡ ದಾರ್ಶನಿಕರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಇಚ್ಛೆಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ಆದರೂ ಕೂಡ ಆರೂಯ ಕುಚ್ರೇಣ ಪರಂ ಪದಂ ಪತಂತಿ ಅದಹ ಎನ್ನೇ ಅರವಿಂದಾಕ್ಷ ವಿಮುಕ್ತ ಮಾನ್ಯ ಸ್ವೈ ಅಸ್ತಭಾವ ಅವಿಶುದ್ಧ ಬುದ್ಧಯ. ಸೊ ಭಾಗವತದಲ್ಲಿ ಹೇಳುತ್ತೆ, ಮುಕ್ತಿಯ ಇಚ್ಛೆಗೆ ಯಾರಾದ್ರೂ ಹೋದ್ರೆ ಎಲ್ಲ ಬೇಡ, ನಂಗೆ ಭೌತಿಕವಾದದ್ದು ಏನು ಬೇಡ, ಈ ಭೋಗದ ಇಚ್ಛೆಗಳೇನು ಬೇಡ, ಇಂದ್ರಿಯ ಸುಖ ಬೇಡ ಅಂತ ಬಿಟ್ರು ಮುಕ್ತಿಯನ್ನು ಇಚ್ಛಿಸ್ತಾರೆ. ಮುಕ್ತಿ ಅಂದ್ರೆ ಇದರಿಂದ ಮುಕ್ತರಾಗಿ ಭಗವಂತನಲ್ಲಿ ಲೀನನಾಗ್ಬೇಕು ಅಂತ, ಐಕ್ಯನಾಗ್ಬೇಕು ಅಂತ. ಆದ್ರೆ ಹೇಳ್ತಾರೆ ಅದು ಕೂಡ ತಾತ್ಕಾಲಿಕ. ಆ ಇಚ್ಛೆ ಬಿಡಕ್ಕಾಗಲ್ಲ. ನಮ್ಗೆ ಸಂಘ ಬೇಕು. ನಮ್ಗೆ ಯಾರು ಸಂಘ ಇಲ್ಲ ಅಂದ್ರೆ ಏನೋ ನಾವು ಭೌತಿಕ ಜಗತ್ತು ಏನ್ ಹೇಳೋದು, ಒಂದೇ ರೂಮಲ್ಲಿ ಎಷ್ಟೊತ್ತು ಅದನ್ನ ಕುತ್ಕೊಂಡಿರಕ್ಕಾಗಲ್ಲ. ಎಷ್ಟೋ ರೂಮಲ್ಲಿ ನಾವು ಹೇಗೆ ಧ್ಯಾನ ಮಾಡ್ಕೊಂಡು ಆಗೋದಿಲ್ಲ. ಜೀವಿ ನಮ್ಗೆ ಸಹಜವಾಗಿ ಒಂದು ಸಂಘ ಬೇಕು. ಅದು ಪರಮಾತ್ಮನ ಸಂಘ ಇಲ್ಲ ಅಂದ್ರೆ ಈ ಲೌಕಿಕ ಸಂಘವನ್ನು ಅದು ಇಚ್ಛೆ ಪಡುತ್ತೆ. ಸೊ ಹೀಗೆ ವೈಕುಂಠ ಲೋಕದಲ್ಲಿ ಕೃಷ್ಣನ ಸಂಘದಲ್ಲಿ, ಕೃಷ್ಣ ಭಕ್ತರ ಸಂಘದಲ್ಲಿ ನಾವಿದ್ದೇವೆ. ಆದ್ರೆ ಅದನ್ನ ಮರ್ತಿದ್ದೇವೆ. ಈಗ ಅದು ಬೇಡ ನಮ್ಗೆ ಅಂತ ಹೇಳಿದ್ರೆ ಈ ಲೌಕಿಕ ಸಂಘವನ್ನು ನಾವು ಖಂಡಿತವಾಗಿ ಇದನ್ನು ಸ್ವೀಕರಿಸಬೇಕಾಗ. ರಾಜಸಿಕ, ತಾಮಸಿಕ, ಬೇರೆ ಬೇರೆ ಸಂಘಗಳಿದೆ. ದೇವತಾ ಲೋಕಗಳಿಂದ ಹಿಡಿದು ಕೆಳಗೆ ಅತಲ, ವಿತಲ, ಸುತ್ತಲ, ತಲಾತಲ, ರಸಾತಲ ಎಲ್ಲ ಸಂಘಗಳಿದೆ. ಸೊ ಮತ್ತೆ ನಾವು ಬೀಳಲೇಬೇಕು. ಹಾಗೆ ನಾವು ಮತ್ತೆ ಕೃಷ್ಣನ ಸಂಘಕ್ಕೆ ಹೋಗ್ಬೇಕು, ಕೃಷ್ಣನ ಫ್ಯಾಮಿಲಿಗೆ ಹೋಗ್ಬೇಕು. ಅವಾಗ ನಮ್ಗೆ ಈ ಒಂದು ಇದರಿಂದ ನಾವು ಮುಕ್ತಿ ಪಡಿತೇವೆ. ಸೊ ಇಲ್ಲಿ ಬಹಳ ಚೆನ್ನಾಗಿ ಒಂದು ಹೇಳೋದು, ಈ ರೋಗ, ಭೌತಿಕ ರೋಗ ಅಂದ್ರೆ ಏನು? ಈ ಭೌತಿಕ ಇಚ್ಛೆಗಳನ್ನ ಪೂರೈಕೆ ಮಾಡ್ಲಿಕ್ಕೆ ನಾವು ನಾನಾ ಯೋನಿ ಸದಾಫಿರೆ, ಎಷ್ಟೋ ಜಂತು ರಾಶಿಗಳಿವೆ, ಎಷ್ಟೆಷ್ಟೋ ಲೋಕಗಳಿವೆ, ಇಲ್ಲಿ ಪರ್ಯಟನೆ ಮಾಡ್ತಾ ಇದೆ. ಇದು ನಮ್ಮ ರೋಗ. ಮೂಲ ರೋಗ ಏನು, ವ್ಯಾಧಿ ಏನು ಅಂದ್ರೆ ಇಲ್ಲಿ ಹೋಗ್ತಾ ಇದ್ದೇನೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ, ಈ ಸಾವಿರಾರು ಇಚ್ಛೆಗಳನ್ನ ಪೂರೈಕೆ ಮಾಡ್ಕೊಳ್ಳಿಕ್ಕೆ. ಈ ಒಂದು ಪರ್ಯಟನೆ, ಈ ಒಂದು ಇದನ್ನ ನಿಲ್ಲಿಸಕ್ ಆಗ್ತಾ ಇಲ್ಲ ನಮ್ಗೆ. ಇದಕ್ಕೆ ಪರಿಹಾರ ಏನು? ಇದಕ್ಕೆ ಪರಿಹಾರ ನಾವು ಕೃಷ್ಣನನ್ನು ಆಶ್ರಯಿಸಿ ಕೃಷ್ಣನನ್ನು ಈ ಸೇವೆ ಮಾಡುವ ಇಚ್ಛೆಯನ್ನು ಬೆಳೆಸ್ಕೊಂಡ್ರೆ ಅವಕ್ಕೆ ಇದಕ್ಕೆ ಪರಿಹಾರ ಆಯ್ತು. ಇಲ್ಲಾಂದ್ರೆ ಅಷ್ಟವರೆಗೂ ಪರಿಹಾರ ಇಲ್ಲ ನಮಗೆ. ಈ 11 ಲೋಕಗಳು ಮೇಲೆ 14 ಲೋಕಗಳು ಮತ್ತೆ 84 ಲಕ್ಷ ಜೀವರಾಶಿಗಳು
ಇದರಲ್ಲಿ ನಮ್ಗೆ ಬಿಡುಗಡೆ ಇಲ್ಲ. ಬಿಡುಗಡೆ ಇಲ್ಲ. ಓಕೆ, ಸೊ ಏನಾದ್ರೂ ಸೇರಿಸ್ತೀರಾ ಹೇಳಿ, ಏನಾದ್ರು ಪಾಯಿಂಟ್ಸ್ ಏನಾದ್ರು ನೆನಪು ಬಂದ್ರೆ. ಅದೇ ಪ್ರಭುಪಾದ ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯ ಇವರು ದಾರ್ಶನಿಕರು. ಸಿಗ್ಮಂಡ್ ಫ್ರಾಯ್ಡ್ ಅಂತ ಒಬ್ಬ ದಾರ್ಶನಿಕ, ಅವರು ಇದರಲ್ಲಿ ಎಲ್ಲ ಮೈಥುನ ಸುಖ ಅದು ಕಾರಣ ಎಲ್ಲದಕ್ಕೂ. ಅದರಿಂದಾನೆ ಒಂದು ಜೀವ ಹಿಂದೆ ಕೆಲವು ಶ್ಲೋಕಗಳ ಹಿಂದೆ ಕೂಡ ಇದ್ದದ್ದು ಆ ರೀತಿಯಲ್ಲಿ, ಹೇಗೆ ಗಂಡು ಹೆಣ್ಣಿನ ಇದಾಗಿ ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ಉತ್ಪತ್ತಿ ಆಗುತ್ತೆ, ಸುಖ ದುಃಖಕ್ಕೆ ಅದು ಕಾರಣಗಳಾಗ್ತವೆ. ಹೇಗೆ ಒಬ್ಬರು ಒಂದೊಂದು ದೃಷ್ಟಿಕೋನದಲ್ಲಿ ಅವರು ಸುಖ ದುಃಖಕ್ಕೆ ಕಾರಣ ಅಂತ ನೋಡ್ಬೋದು. ಅದೇ ಮೂಲವಾಗಿ ಕಾರಣ ನಮ್ಮ ಕರ್ಮಕ್ಕೆ ನಮ್ಮ ಇಚ್ಛೆ. ಮೂಲತಃ ಸ್ಥಿತಿಯಲ್ಲಿ ನಮ್ಮ ಇಚ್ಛೆ ಕೃಷ್ಣನ ಸೇವೆ ಮಾಡೋದಕ್ಕೆ ಇರುತ್ತೆ. ಈಗ ಅದನ್ನ ನಾವು ಕಳ್ಕೊಂಡಿದ್ದೇವೆ, ಆ ಇಚ್ಛೆಯನ್ನು ಕಳ್ಕೊಂಡಿದ್ದೇವೆ. ಆ ಒಂದು ಇಚ್ಛೆ ಇಲ್ಲ ನಮಗೆ. ಆ ಇಚ್ಛೆ ಬಿಟ್ಟು ಬೇರೆ ಎಲ್ಲ ಇಚ್ಛೆಗಳಿವೆ. ನಮ್ಮ ಕಣ್ಣುಗಳಿಗೆ ಬೆಸ್ಟ್ ಬೇರೆ ಬೇರೆ ನೋಡೋ ದೃಶ್ಯಗಳಿಗೆ ಆಸೆ ಇದೆ. ನಾವು ಕೃಷ್ಣನ ದಿವ್ಯ ರೂಪವನ್ನು ನೋಡೋವನ್ನು ಆಸೆ ಪಡಬೇಕು. ಕೃಷ್ಣನ ಮೂರ್ತಿ, ಕೃಷ್ಣನ ದಿವ್ಯ ರೂಪ ಭೌತಿಕ ಜಗತ್ತನ್ನು ಕೂಡ ಅವನು ನಮಗೆ ಅವನ ಅರ್ಚಾ ಅವತಾರದ ರೂಪದಲ್ಲಿ ಅವನು ಬಂದಿದ್ದಾನೆ. ಸೊ ಅದರ ದರ್ಶನ ಪಡಿಬೇಕು ನಾವು. ಅದರಿಂದ ನಮ್ಮ ಕಣ್ಣುಗಳ ಈ ರೋಗವನ್ನು ಏನಿದೆ, ಇದು ಕ್ಯಾಟ್ರಾಕ್ಟ್, ಕಣ್ಣುಗಳು ಇದಾಗಿದೆ, ಅದರ ಇದಾಗಿದೆ. ಕಿವಿಗಳನ್ನ ನಾವು ಬೇರೆ ಬೇರೆ ಬೇಡದೇ ಇರೋ ಇದನ್ನು ಕೇಳೋದು, ವಿಷಯಗಳನ್ನು ಕೇಳೋದು, ಅದನ್ನ ಬಿಟ್ಟು ಕೃಷ್ಣ ವಿಷಯವನ್ನು ಕೇಳಬೇಕು. ಕೃಷ್ಣ ವಿಷಯವನ್ನು ಕೇಳಿ ನೋಡಿ, ಎಷ್ಟು ಇದು ಯಥಾರ್ಥವಾಗಿ ಇದು ಅರ್ಥ ಆಗತ್ತೆ. ಇದು ನಮಗೆ ಯಾವ ಸಂಶಯ ಇರೋದಿಲ್ಲ. ಭಗವದ್ಗೀತೆ ಭಗವಂತನ ಕೊಟ್ಟಿರೋದು ನಿರ್ಣಾಯಕವಾಗಿದೆ. ನಮಗೆ ನಿರ್ಣಾಯಕವಾಗಿ ಹೇಳ್ಬೋದು, ಇದೇ ಕಾರಣ ಇದರಿಂದಲೇ ನಾವು ಈ ಕಷ್ಟದಲ್ಲಿದ್ದೇವೆ, ಇದೇ ನಮಗೆ ಪರಿಹಾರ. ಇದು ನಿರ್ಣಾಯಕವಾಗಿದೆ, ಏನು ಕನ್ಫ್ಯೂಷನ್ ಇಲ್ಲ. ಇಲ್ಲ ಯಥೋಮತ್ ತಥೋಪತ್, ನಿಮಗೆ ಈ ತರ ಅನ್ಸುತ್ತೆ ಅದು ಸರಿ, ನೀವು ಅದು ಆಚರಣೆ ಮಾಡಿ, ನೀವು ಈ ರೀತಿ ಭಗವಂತನನ್ನು ಪೂಜಿಸಿ, ಇಲ್ಲಾಂದ್ರೆ ದೇವತೆಗಳನ್ನು ಪೂಜಿಸಿ, ಇಲ್ಲಾಂದ್ರೆ ಈ ರೀತಿಯ ಒಂದು ಧರ್ಮದ ಆಚರಣೆ ಮಾಡಿ. ಇಲ್ಲ, ಆತರ ಇಲ್ಲ ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿದೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಕೃಷ್ಣನ ಸ್ಪಷ್ಟವಾಗಿ ಮತ್ತೆ ಮತ್ತೆ ಹೇಳೋದು, ಅವನನ್ನು ಆಶ್ರಯಿಸ್ಬೇಕು. ಸೊ ಇದೊಂದೇ ಮಾರ್ಗ, ಒಂದೇ ವಿಧಾನ, ನಮ್ಗೆ ಎಲ್ಲ ಸ್ಪಷ್ಟವಾಗಿದೆ ಭಗವದ್ಗೀತೆಯಲ್ಲಿ, ಯಾವ ಒಂದು ಸಂಶಯ ಇಲ್ಲ. ಕೃಷ್ಣನ ಆಶ್ರಯಿಸ್ಬೇಕು. ಕಲಿಯುಗದಲ್ಲಿ ಆಶ್ರಯಿಸೋದಕ್ಕೆ ನಾಮದಿಂದ ಅವನನ್ನು ಆಶ್ರಯಿಸಬಹುದು. ಹರೆಯರ್ ನಾಮ ಇದು ಕೇವಲ, ಎಲ್ಲವೂ ಕೂಡ ನಿರ್ಣಾಯಕವಾಗಿದೆ. ಸೊ ಹಾಗಾಗಿ ಕೃಷ್ಣನ ಭಗವದ್ಗೀತೆ, ಕೃಷ್ಣನ ಮಾರ್ಗದರ್ಶನ, ಆಚಾರ್ಯರ ಆಶ್ರಯದಲ್ಲಿ ಎಲ್ಲವೂ ಕೂಡ ಸ್ಪಷ್ಟ. ಏನ್ ಹೇಳ್ತಾರೆ, ಹೇಗೆ ಒಂದು ಸೂರ್ಯ ಬಂದಾಗ ಎಲ್ಲವೂ ಸ್ಪಷ್ಟ. ಸೂರ್ಯ ಇಲ್ಲದೆ ಇರುವಾಗ ರಾತ್ರಿ ಹೊತ್ತು ಕಾಣೋದಿಲ್ಲ, ಇಲ್ಲ ಅಂದ್ರೆ ಸೂರ್ಯ ಕವಿದಿದ್ದಾಗ, ಮೋಡಗಳಿದ್ದಾಗ ಕಾಣೋದಿಲ್ಲ, ಗ್ರಹಣ ಆಗಿದ್ದಾಗ ಕಾಣೋದಿಲ್ಲ. ಆದ್ರೆ ಸೂರ್ಯ ಬಂದಾಗ ಏನು ಎಲ್ಲವೂ ಕಾಣುತ್ತೆ. ಹಾಗೆ ಕೃಷ್ಣ ಸೂರ್ಯದ ರೀತಿಯಲ್ಲಿ. ಸೊ ಕೃಷ್ಣ ಇದ್ದಾಗ, ಎಲ್ಲಿ ಕೃಷ್ಣ ಇದ್ದಾನೆ ಅಲ್ಲಿ ಮಾಯ, ಎಲ್ಲಿ ಈ ರೀತಿಯ ಒಂದು ತತ್ವ ಚಿಂತನೆ, ಈ ರೀತಿಯ ಒಂದು ವಾದ ವಿವಾದ ಯಾವುದಕ್ಕೂ ಕೂಡ ಅದೊಂದು ಇದೇ ಇಲ್ಲ, ಎಲ್ಲವೂ ಕೂಡ ಸ್ಪಷ್ಟ. ಸೊ ಮಾತಾಜಿ ಏನೋ ಕೇಳ್ತಾ ಇದ್ದೀನಿ, ವೇದಗಳು ಏನು ಅದು ನಾಶ. ಹರೇ ಕೃಷ್ಣ ಪ್ರಭುಜಿ, 19ನೇ ಶ್ಲೋಕದಲ್ಲಿ ಅದು ವೈದಿಕ ಮಹಾಪ್ರಳಯ ಕಾಲದಲ್ಲಿ ಕೂಡ ವೈದಿಕ ಶಾಸ್ತ್ರಗಳು ಏನಾಗ್ತದೆ, ನಶಿಸಿ ಹೋಗ್ತದಾ ಅಂತೇಳಿ ಒಂದು ಕ್ವಶನ್ ಬಂದಿತ್ತು ಪ್ರಭುಜಿ. ಅದಕ್ಕೆ ನಿಮ್ಮ ಮುಖವಾಣಿಯಿಂದ ಬರ್ಲಿ ಪ್ರಭುಜಿ ಉತ್ತರ. ಇದು ಪ್ರಳಯ ಬೇರೆ ಬೇರೆ ಟೈಮ್ ಪ್ರಳಯ ಆಗ್ತಾ ಇರುತ್ತೆ. ಒಂದು ಪ್ರಳಯ ಯಾವುದು ಕಲ್ಪ, ವಿಕಲ್ಪ, ಮಹಾಕಲ್ಪ, ಈ ರೀತಿಯಲ್ಲಿ ಹೇಳೋದಲ್ಲ. ಒಂದು ಪ್ರಳಯ ಮನುವಿನ ಸಮಯದ ನಂತರ ಪ್ರಳಯ. ಆಗ ನಾವು ಕೇಳೋದು, ಈ ಹಿಂದಿನ ಪ್ರಳಯ ಸಮಯದಲ್ಲಿ ವೈವಸ್ವತ ಮನು ಅವರು ವೇದ ಗ್ರಂಥಗಳನ್ನು ಕೂಡ ಅವರು ಇದ್ ಮಾಡಿದ್ರು ಅಂತ ಕೇಳ್ತೀವಲ್ಲ, ಆ ಒಂದು ದೋಣಿಯ ಮೇಲೆ ಅದನ್ನ ರಕ್ಷಣೆ ಮಾಡಿದ್ರು ಅಂತಾನೆ ಕೇಳ್ತೀವಿ ನಾವು. ಬೇರೆ ಬೇರೆ ಜೀವಿಗಳ ಸಪ್ತ ಋಷಿಗಳು ಎಲ್ಲರನ್ನೂ ಅವರ ಆಗ ರಕ್ಷಿಸಿದ್ರು ಅಂತ ಒಂದು ಕೇಳ್ತೇವೆ. ಒಮ್ಮೊಮ್ಮೆ ಆಗ್ಬಹುದು, ಈ ಅಸುರರು ಇರ್ತಾರೆ, ಮಧು ಕೈತಬ ಅಂತೆಲ್ಲ ಹೇಳ್ತಾರೆ ನೋಡಿ. ಒಂದ್ಸಲ ಒಂದು ದಿವಸ ಬ್ರಹ್ಮದೇವರ ಮಲಗೋ ಸಮಯ ಕೂಡ ಆಗತ್ತೆ. ಪ್ರತಿ ದಿವಸ 14 ಮನುಗಳ ನಂತರ ಅವ್ರು ಮಲಗೋ ಸಮಯದಲ್ಲಿ ಆಗ್ಲೂ ಕೂಡ ಈ ವೇದಗಳು ಭಗವಂತನ ಹಿಂದೆ ಇದರೊಳಗೆ ಹೋಗುತ್ತೋ ಹಾಗೆ. ಸೊ ಆ ಟೈಮಲ್ಲಿ ಅವರು ಅವರಿಬ್ರು ಅದನ್ನ ಅಪಹರಿಸ್ತಾರೆ ಅಂತ ಒಂದೊಂದ್ಸಲ ಕೇಳ್ತೇವೆ ನಾವು. ಆಗ ಭಗವಂತನೇ ಅವತರಿಸಿ ಬಂದು ಭಗವಂತನ ಅವ್ರನ್ನ ಕೊಲ್ಲೋದು, ಅದು ಕೇಳ್ತೇವೆ ನಾವು ಈ ರೀತಿ. ಸೊ ವೇದಗಳು ಒಂದು ಕಡೆ ವೇದ ಅಂದ್ರೆ ವೇದ ನಾರಾಯಣ ಸಾಕ್ಷಾತ್. ಸೊ ಹೇಳ್ತಾರೆ ಇವರು ಯಮದೂತರು ಹೇಳೋದು, ವೇದಗಳೇನು ಸಾಕ್ಷಾತ್ ನಾರಾಯಣನೇ ಕೊಟ್ಟ ನಿರ್ದೇಶನಗಳು. ಒಂದ್ಸಲ ಅವನ ಉಸಿರು ಅಂತ ಕೂಡ ಹೇಳೋ ಇದೆ. ಸೊ ಭಗವಂತನೇ
ಸೊ ಅದು ಶಾಶ್ವತವಾಗಿದೆ ವೇದಗಳು. ಆದರೆ ನಮಗೆ ಭೌತಿಕ ಜಗತ್ತಿನಲ್ಲಿ ಕೆಲವು ಸಮಯ ವ್ಯಕ್ತವಾಗುವುದು, ಕೆಲವು ಸಮಯ ಅವ್ಯಕ್ತವಾಗುವುದು. ಇಲ್ಲಾಂದ್ರೆ ಇದು ಶಾಶ್ವತವಾದ ಜ್ಞಾನ, ಶಾಶ್ವತವಾದ ಭಗವಂತನ ಶಕ್ತಿಗಳೇ ಅಂತ ಹೇಳುದು. ಶ್ರುತಿ ಆಮೇಲೆ ಹೇಳೋದು ಅವರೇ ಎಬ್ಬಿಸ್ತಾರೆ ಭಗವಂತನಿಗೆ ಬೆಳಿಗ್ಗೆ ಅಂತ. ಯಾರು ಗರ್ಭೋದಕ್ಷಾಯಿ ವಿಷ್ಣುವಿಗೆ ಅವರ ಪ್ರಾರ್ಥನೆಗಳಿಂದ ಆತರ ಎಲ್ಲ ಹೇಳ್ತಾರೆ. ಇವರಿಗೆ ಇರೋ ಶ್ರುತಿ ದೇವತೆಗಳಿದ್ದಾರೆ ಈ ವೇದಗಳಿಗೆ. ಹೊಣೆಗಾರಿಕೆ ಆಗಿರುವ ದೇವತೆಗಳು, ಶಕ್ತಿಗಳು, ಭಗವಂತನ ಅನುಯಾಯಿಗಳು, ಸಹಾಯಕರು ಅವರ ಇದ್ದಾರೆ. ಸೊ ವೇದಗಳು ಯಾವಾಗ್ಲೂ ಇದೆ. ಈಗ ನಮಗೆ ವೇದಗಳು ಅಂದ್ರೆ ಈಗ ಒಂದು ರೀತಿ ಹೇಳ್ಬೇಕಂದ್ರೆ ಆ ಗ್ರಂಥಗಳು ಈ ಕಲಿಯುಗದ ಪ್ರಭಾವದಲ್ಲಿ ನಾಶ ಆಗಿದೆ. ಬಂದು ಈಗ ನಳಂದ ವಿಶ್ವವಿದ್ಯಾಲಯನೋ ಇನ್ನೊಂದು ತಕ್ಷಶಿಲಾ ವಿಶ್ವವಿದ್ಯಾಲಯ ಕೇಳ್ತೇವೆ ನಾವು. ಕಾಶಿ ಇದೆಲ್ಲ ಎಲ್ಲೋ ಎಷ್ಟೊಂದ್ ಕಡೆ ಒಂದು ಟೈಮಲ್ಲಿ ಆ ಪುಸ್ತಕಗಳ ಗ್ರಂಥಗಳ ಆಗಿ ರಚನೆ ಆಗಿತ್ತು. ವೇದವ್ಯಾಸರು ರಚಿಸಿದ್ರು ಅದನ್ನ, ಪುಸ್ತಕ ರೀತಿಯಲ್ಲಿ ಬರೆದಿದ್ರು ಅದನ್ನ. ಇಲ್ಲಾಂದ್ರೆ ಜ್ಞಾನ ಯಾವಾಗ್ಲೂ ಇದ್ದೇ ಇದೆ, ಶ್ರುತಿ ಶಬ್ದದಲ್ಲಿ ಇದೆ. ಅದು ಇವರು ಬರ್ದಿಟ್ಟಿದ್ರು, ಅದೆಲ್ಲ ಕೂಡ ಬಂದು ಅದನ್ನ ನಾಶ ಮಾಡಿದ್ರು. ಆದರೂ ಭಗವಂತನ ಕಲಿಯುಗದಲ್ಲಿ ಮುಖ್ಯವಾದ ವೇದ ಗ್ರಂಥ ಏನು, ನಮಗೆ ವೇದ ಜ್ಞಾನ ಏನು? ವೇದೈಶ್ಚ ಸರ್ವೇ ಅಹಮೇವ ವೇದ್ಯ ವೇದಾಂತ ಕೃತ್ ವೇದವಿದ್ ಏವ ಚಾಹಂ. ಭಗವದ್ಗೀತೆ ಕೃಷ್ಣ ಹೇಳೋದು ಎಲ್ಲ ವೇದಗಳಿಂದ ತಿಳಿಬೇಕಾಗಿರೋದು ನಾನೇ ವೇದದ ಉದ್ದೇಶ. ಅದು ನಮಗೆ ಲಭ್ಯವಿದೆ. ಆ ಜ್ಞಾನ ಏನು? ಕೃಷ್ಣನನ್ನು ನಾವು ತೃಪ್ತಿಪಡಿಸ್ಬೇಕು, ಕೃಷ್ಣನ ಆಶ್ರಯ ಪಡಿಬೇಕು, ಅದು ನಮಗಿದೆ. ಅಲ್ಲಿ ಭಾಗವತ ನಿಗಮ ಕಲ್ಪತರೋರ್ ಗಲಿತಂ ಫಲಂ ಇದಂ. ಸೊ ಈ ಸಂಪೂರ್ಣ ವೇದಗಳ ಏನು ವೃಕ್ಷ ಇದೆ, ಕಲ್ಪತರ ವೃಕ್ಷ ಇದೆ, ಅದರಲ್ಲಿ ಇದು ರಸವತ್ತಾದ ಫಲವತ್ತಾದ ಹಣ್ಣು ಇದು. ಹಾಗೆ ನಮಗೆ ಆ ಬೇಕಾದ ವೇದದ ಜ್ಞಾನ ಭಗವಂತನ ಕೊಟ್ಟಿದ್ದಾನೆ ನಮ್ಗೆ ಈಗ ಏನು ಭಾಗವತ ಇದೆ ನಮ್ಗೆ. ಸೊ ಇನ್ನೊಂದು ರೀತಿಯಲ್ಲಿ ವೇದ ಅಂದ್ರೆ ಜ್ಞಾನ. ಸೊ ಜನರು ಆ ಜ್ಞಾನ ಶೋಧನೆಯಿಂದ ಪಡೆಯೋ ಜ್ಞಾನ. ಸೊ ಸ್ವಲ್ಪ ಅದು ಸರಿ ಇರ್ಬೋದು, ಅದ್ರ 100% ಸರಿ ಆಗಕ್ಕಾಗಲ್ಲ. ಶೋಧನೆಯಿಂದ ಪಡೆಯೋ ಜ್ಞಾನ. ಹೇಗೆ ಒಂದು ಕುರುಡರು ಅವರು ಒಂದು ಆನೆಯನ್ನು ತಿಳ್ಕೊಳ್ಳಿಕ್ ಪ್ರಯತ್ನ ಪಟ್ರು, ಆ ರೀತಿಯಲ್ಲಿ ತಿಳ್ಕೊಳ್ಳೋದು ಅಷ್ಟೇ. ಆ ರೀತಿ ತಿಳ್ಕೊಂಡು ನಾವು ಅದನ್ನ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಾವು ನಮ್ಮ ಇಂದ್ರಿಯ ಸುಖವನ್ನು ಇನ್ನ ನಾವು ಪಡಿಲಿಕ್ಕೆ ಅದನ್ನ ಉಪಯೋಗಿಸ್ತೇವೆ ಅಷ್ಟೇ. ಇನ್ನೇನು ಉದ್ದೇಶ ಇಲ್ಲ. ಭೌತಿಕವಾಗಿ ಕಂಡುಹಿಡಿಯೋ ಜ್ಞಾನ ಇವ್ರದ್ದೇನಂದ್ರೆ ಏನೋ ಇದರಿಂದ ಹೇಗೆ ಈ ಪ್ರಕೃತಿಯ ಮೇಲೆ ಇನ್ನ ನಾನು ಪ್ರಭುತ್ವ ಸಾಧಿಸಿ ಇನ್ನೂ ಹೆಚ್ಚು ಇಂದ್ರಿಯ ಸುಖವನ್ನು ಪಡಿಬಹುದು, ಇದ್ರ ಉದ್ದೇಶ ಇಷ್ಟೇ ಕೊನೆಗೆ ನಮಗೆ. ಸೊ ಎನಿವೆ, ನಿಜವಾದ ವೇದದ ಉದ್ದೇಶ ಬೇರೆ. ನಿಜವಾದ ವೇದ ಜ್ಞಾನ ಅಂದ್ರೆ ಕೃಷ್ಣನನ್ನು ತಿಳ್ಕೊಳ್ಳೋದು, ನಮಗೆ ಕೃಷ್ಣನಿರುವ ಸಂಬಂಧವನ್ನು ತಿಳಿಯೋದು, ಮತ್ತೆ ಆ ಪ್ರೇಮ ಸಂಬಂಧವನ್ನು ಮತ್ತೆ ಹೇಗೆ ಪಡೆಯೋ ಒಂದು ಅಭ್ಯಾಸ ಮಾಡೋದು ಪ್ರಕ್ರಿಯೆ, ಭಕ್ತಿ ಪ್ರಕ್ರಿಯೆ. ಸಂಬಂಧ, ಅಭಿಧೇಯ, ಪ್ರಯೋಜನ. ಸೊ ಚೈತನ್ಯ ಮಹಾಪ್ರಭುಗಳು ಏನು ವೇದಗಳ ವಿಷಯ ಇದ್ರು ಕೂಡ ಅದನ್ನ 3 ವಿಭಾಗಗಳಲ್ಲಿ ಹೇಳಿದ್ರು. ಒಂದು ಸಂಬಂಧ. ಏನು ಸಂಬಂಧ ಅಂದ್ರೆ ಈ ಜಗತ್ತಿನಲ್ಲಿ ಸಂಬಂಧ ಎಷ್ಟೆಷ್ಟೋ ವಸ್ತುಗಳಿದೆ, ಭಗವಂತನಿಗೆ ಸಂಬಂಧ ಇದೆ ಅದೆಲ್ಲಕ್ಕೂ, ನಮಗೂ ಕೂಡ ಅದಕ್ಕೆ ಸಂಬಂಧ ಇದೆ. ಇದರೆಲ್ಲ ಸಂಬಂಧ. ವಿಶೇಷವಾಗಿ ನನಗೆ ಭಗವಂತನಿಗೆ ಸಂಬಂಧ, ಮತ್ತೆ ಈ ಪ್ರಕೃತಿ ಅದರ ಮಧ್ಯೆಯಲ್ಲಿ ಅದರ ಸಂಬಂಧ. ಆ ಜ್ಞಾನ ಪಡೆಯೋದು. ನಂತರ ಅದರ ಮೇಲೆ ಇದನ್ನು ಸಾಕ್ಷಾತ್ಕಾರ ಪಡೆಯುವ ಒಂದು ವಿಧಾನ, ಪ್ರಕ್ರಿಯೆ. ಸೊ ಯಾವ ಮಾರ್ಗದಲ್ಲಿ ಹೋದ್ರು, ಜ್ಞಾನ ಮಾರ್ಗದಲ್ಲಿ ಹೋದ್ರು ಕೂಡ, ಯೋಗ ಮಾರ್ಗದಲ್ಲಿ ಹೋದ್ರು ಕೂಡ, ಭಕ್ತಿ ಮಾರ್ಗದಲ್ಲಿ ಹೋದ್ರು ಕೂಡ, ಕರ್ಮ ಮಾರ್ಗದಲ್ಲಿ ಬೇರೆ ಬೇರೆ ಮಾರ್ಗಗಳಿರ್ಬೋದು. ಆದ್ರೆ ಇದರಿಂದ ಈ ಸಂಬಂಧಗಳ, ಈ ಭಗವಂತನು, ನಾನು, ಈ ಪ್ರಕೃತಿ, ಇದರ ಸಂಬಂಧದ ಸಾಕ್ಷಾತ್ಕಾರ ಆಗುತ್ತೆ, ಅರಿವು ಬರುತ್ತೆ. ಸೊ ಅದು ಪ್ರಕ್ರಿಯೆ, ಅದು ಸಂಬಂಧ, ಅಭಿಧೇಯ ಅಂತ ಹೇಳ್ತಾರೆ. ಮತ್ತೆ ಈ ಒಂದು ಅಭ್ಯಾಸದಿಂದ, ಈ ಪ್ರಕ್ರಿಯೆಯಿಂದ ಉದ್ದೇಶ ಏನು? ಕೊನೆಗೆ ನಮಗೆ ಭಗವಂತನಿಗೆ ಪ್ರೇಮಮಯ ಸಂಬಂಧ ಇದೆ. ಪ್ರೇಮಯುಗ್ಮಯ ಸಂಬಂಧದಲ್ಲಿ ಆನಂದವನ್ನು ನಾನು ಅನುಭವಿಸ್ತೇನೆ, ಭಗವಂತನ ಅನುಭವಿಸ್ತಾನೆ. ಇದನ್ನು ಹೇಗೆ ಪಡೆಯೋದು? ಇದು ಉದ್ದೇಶ. ಇದು ವೇದ ಜ್ಞಾನದ ಉದ್ದೇಶ, ಪ್ರಯೋಜನ. ವೇದಗಳ ಇದು ಭಗವಂತನ ಕೃಪೆಯಿಂದ ಯಾವಾಗ್ಲೂ ಇರುತ್ತೆ ಇದು. ಆದರೆ ಒಮ್ಮೊಮ್ಮೆ ಈ ರೀತಿ ಸಮಯದಲ್ಲಿ ಕೆಲವು ಇರುತ್ತೆ, ಕೆಲವಿರೋದು. ಎಷ್ಟು ಬೇಕಾ ಅಷ್ಟಾದ್ರೂ ಭಗವಂತನು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಭಗವಂತನು ಕೊಟ್ಟೆ ಇದೆ. ಸೊ ಹೇಳ್ತಾರೆ ಇಲ್ಲೆಲ್ಲಿ ಇವರು, ನಾವು ಮುಂದೆ ಓದ್ತಾ ಇದ್ದೆ ನಾನು, ಇದರಲ್ಲಿ ಯಾರು ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಅವರು 4,000 ದಿವ್ಯ ಪ್ರಬಂಧ ಅಂತ ಹೇಳ್ತಾರೆ ಅವರು. ಅದು ಪ್ರಾರ್ಥನೆಗಳು, ದೊಡ್ಡ ದೊಡ್ಡ ಆಚಾರ್ಯರು, ನಮ್ಮ ಆಳ್ವ ಇದೆಲ್ಲ ರಚಿಸಿದ್ದು ಮೋಸ್ಟ್ಲಿ ಒಂದು 4,000-5,000 ವರ್ಷಗಳ ಹಿಂದೆ. ತಮಿಳ್ ಭಾಷೆಯಲ್ಲೇ ಅವರು ಭಗವಂತನಿಗೆ ತಮಿಳ್ ವೇದ ಅಂತ ಕೂಡ ಹೇಳ್ತಾರೆ. ಅವರು ರಚನೆ ಮಾಡಿದ್ರು 4,000 ಇದರಲ್ಲಿ ಪದ್ಯಗಳಲ್ಲಿ, ಶ್ಲೋಕಗಳಲ್ಲಿ ಭಗವಂತನನ್ನು ಗುಣಗಾನ ಮಾಡ್ತಾ ಸಂಪೂರ್ಣ ವೇದ ಸಾಹಿತ್ಯ ಸತ್ಯ ಇದೆ. ಆದ್ರೆ ಕಾಲ ಸಮಯದಲ್ಲಿ ಇರ್ತಾರೆ, ಅದು ಕೂಡ ಈ ಕಲಿಯುಗದಲ್ಲಿ ಒಂದು 2,000-3,000 ವರ್ಷದಲ್ಲಿ ಅದು ಹೋಗ್ಬಿಟ್ಟಿತ್ತು, ಇಲ್ಲ ಅದು. ಮತ್ತೆ ಒಬ್ಬ ಆಚಾರ್ಯರು, ಯಾರು ನಾಥಮುನಿನೋ ಯಾರೋ ಆಚಾರ್ಯರು, ಅವರೊಬ್ಬರು ಕೇಳ್ತಾರಂತೆ. ಎಲ್ಲ ಒಂದ್ ಕಡೆ ಅವರು ಭೇಟಿ ಕೊಟ್ಟಾಗ
10-12 ಕೇಳ್ತಾರೆ. ಅದ್ರಲ್ಲಿ ಅಷ್ಟೇ ಕೇಳಿದ್ದು ಅವ್ರಿಗೆ ಅವ್ರ ಮತ್ತೆ ಆಸೆ ಆಗುತ್ತೆ. ಅಯ್ಯೋ ಗೊತ್ತು ಅವ್ರಿಗೆ, ಇತಿಹಾಸದಲ್ಲಿ ಗೊತ್ತು ಈ ರೀತಿ 4000 ಇದು ಇದೆ, ಆ ದಿವ್ಯ ಪ್ರಬಂಧ ಅನ್ನೋದು ಇದೆ. ಆದ್ರೆ ಇವಾಗಿಲ್ಲ ಈಗ ಅದು. ಆಗ ಅವ್ರ ಸಮಯದಲ್ಲಿ 1000 ವರ್ಷಗಳ ಹಿಂದೆ ಎಷ್ಟೋ. ಮತ್ತೆ ಇನ್ನೊಂದ್ ಕಡೆಯಲ್ಲಿ ಹೋಗ್ತಾರೆ, ಅದು ಇತಿಹಾಸ ಯಾರಾದ್ರೂ ಡೀಟೇಲ್ ಆಗಿ ಗೊತ್ತಿರೋ ಹೇಳ್ಬೋದು. ನಂತರ ಅಲ್ಲಿ ಹೋಗಿ ಅವರು ಪ್ರಾರ್ಥನೆ ಮಾಡ್ತಾರೆ. ಅವ್ರಿಗೆ ಯಾರಿಗೆ ಮಧು ಆಳ್ವಾರ್ ಅವ್ರಿಗೆ ನಮ್ಮಾಳ್ವಾರ್ ಅವರೇ ಅವ್ರಿಗೆ ಪ್ರತ್ಯಕ್ಷವಾಗಿ ಮತ್ತೆ ಅವ್ರಿಗೆ ಅದೆಲ್ಲ ಏನಿದೆ ಅದು 4000 ಇದು ಪ್ರಾರ್ಥನೆಗಳು, ಆ ಪದ್ಯಗಳು, ದಿವ್ಯ ಪದ್ಯಗಳು ಅದೆಲ್ಲವೂ ಕೂಡ ಮತ್ತೆ ಸಿಗುತ್ತೆ. ಈ ರೀತಿ ಎಲ್ಲ ಹೇಳ್ತಾರೆ ಭಗವಂತನು. ಆ ಸಮಯಕ್ಕೆ ಮಧುರ ಕವಿ ಆಳ್ವಾರ್, ಆ ಪ್ರಭುಜಿ ಹೇಳ್ತಾರೆ ಮಧುರ ಕವಿ ಆಳ್ವಾರ್ ಅವ್ರು ರಚನೆ ಮಾಡಿದ 10-12 ಕೇಳ್ತಾರಂತೆ. ಅವ್ರು ಕೇಳಿದ್ರೆ ಅಲ್ಲಿ ಏನೋ ಒಂದಿರುತ್ತಂತೆ, ಅದನ್ನ ಯಾರು ಇಷ್ಟೊಂದು ಪ್ರಾಮಾಣಿಕವಾಗಿ ಒಂದು ಭಕ್ತಿಯಿಂದ ಮಾಡಿದ್ರೆ ಆಗ ಸಾಕ್ಷಾತ್ ಅವ್ರ ಗುರು ನಮ್ಮಾಳ್ವಾರ್ ಅವರೇ ಬರ್ತಾರೆ ಅಂತ ಹೇಳ್ತಾರೆ. ಹಾಗೆ ಇವರು ಅಭ್ಯಾಸ ಮಾಡಿದ್ಮೇಲೆ ಅದನ್ನ ಪಠಣೆ ಮಾಡಿ ಆ ಭಕ್ತಿಯಿಂದ ಅವರು ಪ್ರಾರ್ಥನೆ ಮಾಡಿದ್ಮೇಲೆ ಅವ್ರು ನಮ್ಮಾಳ್ವಾರ್ ಅವರು ಆಚಾರ್ಯರೇ ಬಂದು ಅವ್ರಿಗೆ ದರ್ಶನ ಕೊಟ್ಟು ಮತ್ತೆ ಅವರು ಆ 4000 ಏನು ಬೇರೆ ಬೇರೆ ಆಚಾರ್ಯರು, ಪೆರಿಯಾಳ್ವಾರ್, ಕುಲಶೇಖರ ಆಳ್ವಾರ್, ಎಷ್ಟೋ ಜನ ಅವ್ರೆಲ್ಲ ರಚನೆ ಮಾಡಿದ್ದೆಲ್ಲ ಇತ್ತು, ಅದೆಲ್ಲವೂ ಕೂಡ ಮತ್ತೆ ಅನುಭವಿಸಿ. ಸೊ ಈಗೆಲ್ಲ ಇದೆ. ಸೊ ಅದು ನಮಗೆ ಕಾಲ ಸಮಯದಲ್ಲಿ ಭಗವಂತನು ಎಷ್ಟು ಬೇಕು, ಏನ್ ಬೇಕು ಅದು ಮತ್ತೆ ಮತ್ತೆ ವ್ಯಕ್ತಪಡಿಸ್ತಾನೆ. ಆ ಧರ್ಮ ಗ್ರಂಥಗಳು ಅದನ್ನ ಹೇಗೆ ನಾವು ಲಾಭ ಪಡಿಬೇಕು, ಹೇಗೆ ಆಶ್ರಯಿಸಿ ನಾವು ಜೀವನದ ಪರಿಪೂರ್ಣತೆ ಪಡಬೇಕು, ಅದು ಭಗವಂತನು ಅವ್ರು ವ್ಯವಸ್ಥೆ ಮಾಡ್ತಾನೆ ಇರ್ತಾನೆ ಆ ರೀತಿ. ಸೊ 12 ಜನ ಆಳ್ವಾರ್, ಕರೆಕ್ಟ್, 12 ಜನ ಆಳ್ವಾರು. ಎಸ್. ಸೊ ಹೀಗೆ ನೋಡಿ ಶಿಲ ಪ್ರಭುಪಾದರು ನಮಗೆ ಹಾಗೆ ನೋಡ್ಬೇಕಂದ್ರೆ ಈ ಪುಸ್ತಕಗಳೀಗ ಈ ವೇದ ಜ್ಞಾನ ಇದೆ, ಆದ್ರೆ ಎಲ್ಲವೂ ನಮಗೆ ಎಷ್ಟು ಸಾಮರ್ಥ್ಯ ಇದೆ, ಎಷ್ಟು ಶಕ್ತಿ ಇದೆ ನಮಗೆ. ಅದಕ್ಕೆ ಭಗವದ್ಗೀತೆ ಒಂದ್ ಕಡೆ ಶಿಲ ಪ್ರಭುಪಾದರು ಹೇಳ್ತಾರೆ, ಅಟ್ಲೀಸ್ಟ್ ಈ 4 ಪುಸ್ತಕಗಳು ನೀವು ಚೆನ್ನಾಗಿ ಓದಿ. ಭಗವದ್ಗೀತೆ, ಇನ್ನೊಂದು ಕೃಷ್ಣ ಪುಸ್ತಕ. ಸೊ ಕೃಷ್ಣ ಪುಸ್ತಕ ನಮಗೆ ಭಾಗವತದ ಸಾರಾಂಶ ಶಿಲ ಪ್ರಭುಪಾದ ದಶಮಸ್ಕಂದದಲ್ಲಿ ಕೊಟ್ಟಿದ್ದಾರೆ. ಕೃಷ್ಣ 2. 3ನೇದು ಭಕ್ತಿ ರಸಾಮೃತ ಸಿಂಧು, ಅದು ಕೂಡ ತುಂಬಾ ಸಂಸ್ಕೃತ ಶ್ಲೋಕಗಳು. ಶಿಲ ಪ್ರಭುಪಾದರು ಏನ್ ಮಾಡಿದ್ದಾರೆ, ಅದನ್ನ ಉಪದೇಶಾಮೃತ ಆಗಿ ಕೇವಲ ಅನುವಾದ ಮಾಡಿಟ್ಬಿಟ್ಟಿದ್ದಾರೆ. ನಮಗೆ ಕಲ್ತ್ಕೊಳ್ಬಹುದು ಎಲ್ಲ. ಒಳ್ಳೆ ಭಗವದ್ ಭಕ್ತಿ ಅಂದ್ರೆ ಏನು, ಶುದ್ಧ ಭಕ್ತಿ ಅಂದ್ರೆ ಯಾವ ಅನ್ಯಾಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮ ಅನಾವೃತಂ ಆನುಕೂಲ್ಯನ ಕೃಷ್ಣಾನುಶೀಲಂ ಭಕ್ತಿ ಇರುತ್ತೆ, ಇದೆಲ್ಲ ಶ್ಲೋಕಗಳಿವೆ. ಆದ್ರೆ ನಮ್ಗೆ ಇದೆಲ್ಲ ಕಲ್ದಿಯೋದಕ್ಕೆಲ್ಲ ಕಷ್ಟ. ಶಿಲ ಪ್ರಭುಪಾದರು ಅದನ್ನ ಸರಳ ಭಾಷೆಯಾಗಿ ನಮಗೆ ಭಾಷಾಂತರ ಕೊಟ್ಟಿದ್ದಾರೆ. ಉಪದೇಶಾಮೃತ ಅಲ್ಲ, ಸರಿ, ಭಕ್ತಿ ರಸಾಮೃತ ಸಿಂಧು ಅವ್ರು ಕೊಟ್ಟಿರೋದು. ನೆಕ್ಟರ್ ಆಫ್ ಡಿವೋಷನ್. ಮತ್ತೆ ಹಾಗೆ ಇನ್ನೊಂದರ ಪುಸ್ತಕ ಭಗವದ್ಗೀತಾ, ಭಾಗವತ, ನೆಕ್ಟರ್ ಆಫ್ ಡಿವೋಷನ್, ಟೀಚಿಂಗ್ಸ್ ಆಫ್ ಲಾರ್ಡ್ ಚೈತನ್ಯ, ಶ್ರೀ ಚೈತನ್ಯ ಮಹಾಪ್ರಭುವಿನ ದಿವ್ಯ ಲೀಲೆಗಳು, ಚೈತನ್ಯ ಚರಿತಾಮೃತ ಇದೆ. ಸೊ ಒಂದ್ ಕಡೆ ಹೇಳ್ತಾರೆ ಈ ಭಗವದ್ಗೀತೆ ಅನ್ನೋದು ನಮ್ಗೆ ಗ್ರಾಜುಯೇಷನ್ ಅಂತ ಹೇಳ್ತಾರೆ, ಭಾಗವತ ಅನ್ನೋದು ಪೋಸ್ಟ್ ಗ್ರಾಜುಯೇಷನ್ ಅಂತ ಹೇಳ್ತಾರೆ, ಮತ್ತೆ ಶ್ರೀ ಚೈತನ್ಯ ಚರಿತಾಮೃತ PhD ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟು ಗುಪ್ತವಾದ ತತ್ವದ ವಿಷಯಗಳಿದೆ, ಭಗವಂತನ ಅಷ್ಟು ನಿಕಟವಾದ ಲೀಲೆಗಳ ವಿಷಯಗಳಿದೆ. ಭಗವಂತನು ನಾರಾಯಣ ಆಗಿರೋದು, ಅದು ಆ ಜ್ಞಾನವೇ ಅದು ದಿವ್ಯವಾದ ಜ್ಞಾನ. ಮತ್ತೆ ಕೃಷ್ಣ ರೂಪದಲ್ಲಿ ಭಗವಂತನ ಚಟುವಟಿಕೆಗಳು ಇನ್ನ ದಿವ್ಯವಾದ ಜ್ಞಾನ, ಅದರಲ್ಲಿ ಭಗವಂತನ ಲೀಲೆಗಳು ಇನ್ನ ದಿವ್ಯವಾದ. ಈ ರೀತಿ ಚೈತನ್ಯ ಚರಿತಾಮೃತ ಅಂದ್ರೆ ಇನ್ನ ಅದು ತತ್ವದಲ್ಲಿ ನಿಗೂಢವಾದ ವಿಷಯ. ಸೊ ಅದನ್ನ PhD ಅಂತ ಹೇಳ್ತಾರೆ. ಆದ್ರೆ ಶಿಲ ಪ್ರಭುಪಾದ ಅದನ್ನು ಕೂಡ ನಮಗೆ ಶ್ರೀ ಚೈತನ್ಯ ಮಹಾಪ್ರಭುವಿನ ಶಿಕ್ಷಾಮೃತ ಬೋಧನೆಗಳು ಅಂತ ಒಂದು ಟೀಚಿಂಗ್ಸ್ ಆಫ್ ಲಾರ್ಡ್ ಪುಸ್ತಕ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಸೊ ಪ್ರಭುಪಾದರು ಹೇಳ್ತಾರೆ ಈ 4 ಇದನ್ನು ನೀವು ಓದಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅಭ್ಯಾಸ ಮಾಡಿ ಸಾಕು. ಆ ರೀತಿ ಕೂಡ ಹೇಳಿದೆ. ಆ ರೀತಿ ಅಂದ್ರೆ ನಮ್ಮ ಸ್ಥಾನದಲ್ಲಿ, ನಾವು ಸ್ಥಾನಮಾನದಲ್ಲಿ ನಮ್ಮ ಶಕ್ತಿಯಂತೆ ನಾವು ತಗೊಳ್ಬಹುದು. ಒಬ್ಬರಿಗೆ ಆಗ್ಬೋದು ಎಲ್ಲವನ್ನು ಓದಿ, ಎಲ್ಲವನ್ನು ಅರ್ಥ ಮಾಡ್ಕೊಂಡು, ಎಲ್ಲವನ್ನು ಅಭ್ಯಾಸ ಮಾಡಿ. ಇನ್ನೊಬ್ರು 1-2 ಪುಸ್ತಕನೇ ಅವರು ತಗೊಂಡು ಅದರಲ್ಲಿರೋ ವಿಷಯಗಳನ್ನೇ. ಹರೇ ಕೃಷ್ಣ ಪ್ರಭುಜಿ. ಎಸ್ ಪ್ರಭುಜಿ, ಹರೇ ಕೃಷ್ಣ. ಬ್ರೇಕ್ಫಾಸ್ಟ್ ಮಾಡ್ತೀಯಾ? ಎಲ್ಲ ವೇಟ್ ಮಾಡ್ತಾ ಇದ್ದಾರೆ, ಅಪ್ಪನೂ ತಿಂದಿಲ್ಲ, ಈಗ ಬರೋದು ಕಾಯ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹೇಳಿ ಪ್ರಭುಜಿ. ನಾನು ಹೇಳ ಪ್ರಭುಜಿ, ಕೇಳ. ಕೇಳಿ ಪ್ರಭುಜಿ. ಇದು ಸುಖ ದುಃಖಗಳು ಇದು ಜೀವಿಗಳಿಗೆ ಈ ಪ್ರಕೃತಿಯಿಂದ, ಕಾಲದಿಂದ, ಇಲ್ಲ ಹಣೆ ಬರದಿಂದ, ಇಲ್ಲ ಕಾಮದಿಂದ ಅಂತ ಕೇಳಿದ್ದಾರೆ ಪ್ರಭುಜಿ. ಅದಕ್ಕೆ ನಾವು ನಮ್ಮ ಮನಸ್ಸೇ ಕಾರಣ ಅಂತ, ನಮಗೆ ಮನಸ್ಸಿನಿಂದ ನಾವು ಭಗವಂತನ ಹತ್ರ ನಮ್ಗೆ ಸುಖಗಳನ್ನು ಕೇಳ್ತೀವಿ. ಭಗವಂತ ಏನ್ ಮಾಡ್ತಾರೆ ನಮಗೆ, ಅವರು ಪ್ರಕೃತಿಗೆ ಹೇಳ್ತಾರೆ, ಪ್ರಕೃತಿ ನಮಗೆ ಸುಖ ದುಃಖ ಕೊಡ್ತದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಪ್ರಭುಜಿ.
ಅದೇ ಕಾರಣಗಳಿದೆ, ಎಲ್ಲವೂ ತುಂಬಾ ಕಾರಣ. ಮನಸ್ಸು ಕೂಡ ಕಾರಣವೇ. ಇವಾಗ ಇಚ್ಛೆಗಳು ಬರ್ತಾ ಎಲ್ಲಿ ಅದೇ ಪ್ರಭುಜಿ, ನಾವು ಮನಸ್ಸಿನಿಂದ ನಮಗೆ ಇದು ಇಂದ್ರಿಯ ತೃಪ್ತಿಗಾಗಿ ಭಗವಂತನ ಹತ್ರ ನಾವು ಕೇಳ್ಕೊತೀವಿ, ನಮ್ಗೆ ಅದು ಏನು ಸುಖ ಬೇಕು ಅಂದು. ಅವಾಗ ಭಗವಂತ ಏನ್ ಮಾಡ್ತಾರೆ, ಪ್ರಕೃತಿಗೆ ಆರ್ಡರ್ ಮಾಡ್ತಾರೆ, ಪ್ರಕೃತಿ ನಮಗ್ ಕೊಡ್ತದೆ. ಕರೆಕ್ಟಾ ಪ್ರಭುಜಿ? ಹೌದು 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 ಹೌದು. ಇದೆಲ್ಲವೂ ಕಾರಣಗಳೇ ಇದು. ಅದ್ರ ಮೂಲ ಕಾರಣ ನನ್ನ ಇಚ್ಛೆ ನಾನೇ. ಇವಾಗ ಹೇಳ್ತೇವೆ, ನನ್ನ ಸ್ಥಿತಿಗೆ ಇವತ್ತು ಕಾರಣ ನಾನೇ. ಏನೋ ಒಂದು ಸುಖ ದುಃಖ ಸ್ಥಿತಿಯಲ್ಲಿದ್ದೇನೋ, ನಾನು ಕೃಷ್ಣ ಪ್ರಜ್ಞೆಯಲ್ಲಿದ್ದೇನೋ, ಇನ್ನೊಂದು ನಾನೇ ಕಾರಣ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಅದೇ ತಿಳ್ಕೊ. ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಸೊ ಯಾರಿಗಾದ್ರೆ ಇನ್ನೇನು ಇಲ್ಲ ವಿಷಯ ಅಂದ್ರೆ ನಾವು ಇವತ್ತು ನಿಲ್ಸೋಣ ಕ್ಲಾಸ್. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.